ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಕರೆಕ್ಟ್ ಆಗಿ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ. ಹಾಯ್ ಹಾಯ್, ನಿಮ್ಮ ಹೆಸರು? ಏತನ್ಯ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಎಲ್ ಕೆ ಜಿ ಯುವಾ? ಎಲ್ ಕೆ ಜಿ ಯು, ಈಗ ಎಲ್ ಕೆ ಜಿ ಹೋಗಿ ಯು ಕೆ ಜಿ ಆಯ್ತು. ಓಕೆ, ಫಸ್ಟ್ ಸ್ಟ್ಯಾಂಡರ್ಡಾ? ಹೌದಾ? ಓಕೆ. ಯಾವ್ದು ಫಸ್ಟ್ ಸ್ಟ್ಯಾಂಡರ್ಡ್ ಪ್ರೈಸ್ ಸಿಗ್ತದಾ? ಯಾವಾಗ ಸಿಗೋದು ನಿಮ್ಗೆ ಪ್ರೈಸ್? ಹೌದಾ? ಯಾವ್ದ್ರಲ್ಲಿ ಪ್ರೈಸ್ ಸಿಗ್ತದ ನಿಮ್ಗೆ? ರನ್ನಿಂಗ್ ರೇಸಾ? ಹೌದಾ? ಓಕೆ ಓಕೆ. ನೀವು ರನ್ನಿಂಗ್ ರೇಸ್ ಅಲ್ಲಿ ಇದ್ದೀರಾ? ನಿಮ್ಗೆ ಪ್ರೈಸ್ ಸಿಕ್ಕಿದ್ದಾ? ಈಗ ನೀವು ಎಲ್ ಕೆ ಜಿಯ ಫಸ್ಟ್ ಸ್ಟ್ಯಾಂಡರ್ಡ್ ಯು ಕೆ ಜಿಯ? ಯು ಕೆ ಜಿ. ಅಮ್ಮ ಯು ಕೆ ಜಿ. ಓಕೆ. ಸೊ ಯಾರೆಲ್ಲ ಬಂದಿದ್ದಾರೆ ನಿಮ್ ಜೊತೆ ಈಗ? ಯಾರು ಬಂದಿದ್ದಾರೆ? ಅಮ್ಮ ಬಂದಿದ್ದಾರಾ? ಇಲ್ಲ, ಅಪ್ಪ ಬಂದಿದ್ದಾರಾ? ಟೀಚರ್ ಬಂದಿದ್ಯಾ? ಎಲ್ಲಿದ್ದಾರೆ ಟೀಚರ್? ಟೀಚರ್ ಬಂದಿದ್ದಾರಾ? ಸ್ಕೂಲಲ್ಲಿ? ಓಕೆ ಓಕೆ. ಯಾವ ಸ್ಕೂಲ್ ಹೇಳಿ ನೀವು? ಒಬ್ಬೊಬ್ಬ ವಿದ್ಯೋಟ ಪಾಪ ಸ್ಕೂಲ್. ಅದು ಯಾವ್ದು ಗೊತ್ತಾಗಲಿಲ್ಲ ನನಗೆ. ಗ್ರೇಟ್, ಬಾರಿ ಖುಷಿ ಆಯ್ತು. ತೆಲುಪು ವಾಯ್ಸ್ ಹೋಗಿ ತೆಲುಪು ಬರೀರಿ ಅಂದೆ. ಓಕೆ, ವಿದ್ಯೋದಯ ಪಾಪಡ್ ಸ್ಕೂಲ್ ಅಲ್ಲ? ಓಕೆ, ಸೂಪರ್. ಎಲ್ಲಿ ಅದು ಸ್ಕೂಲು? ಎಲ್ಲಿ ಬರುತ್ತೆ ಅದು? ರೈಟ್. ಓಕೆ, ರೈಟ್ ಸೈಡ್. ಓಕೆ, ಲೆಫ್ಟ್ ಅಲ್ಲಿ ಎಂತ ಉಂಟು? ಎಂತ ಇಲ್ಲ, ರೋಡ್ ಮಾತ್ರ ಇದೆ ಅಲ್ಲ? ಓಕೆ, ರೈಟ್. ಎಲ್ಲ ರೈಟ್ ನಿಮ್ದು. ಓಕೆ, ನೀವ್ ಯಾವ್ದ್ರಲ್ಲಿ ಹೋಗುದು ಬೆಳಿಗ್ಗೆ? ಯಾರು ಬಿಡುದು ನಿಮ್ಗೆ? ಡ್ಯಾಡಿ ಬಿಡುದಾ? ಡ್ಯಾಡಿ ಹೆಸರೇನು? ಎನ್ನಂಗ. ಏನ್ ನೀವು ತಮಿಳ್ ಮಾತಾಡ್ತಿರಲ್ಲ ನೀವು? ಎನ್ನಂಗ ಅಂತ. ಓಕೆ, ಗ್ರೇಟ್. ಈಗ ಡ್ಯಾಡಿ ಹೆಸರು ಎನ್ನಂಗ. ಓಕೆ, ಮತ್ತೆ ಕೇಳ್ತೇನೆ ನಾನು. ಅಮ್ಮನ ಹೆಸರು? ದೀಪಾ. ಓಕೆ, ವಾಟ್ಸ್ಆಪ್ ದೀಪಾ. ಓಕೆ, ದೀಪಾ ಅಲ್ಲ? ಓಕೆ, ಸೂಪರ್. ಯಾರಲ್ಲ ಬ್ಯಾಂಗಲ್ಸ್ ಎಲ್ಲ ಹಾಕಿದಾರೆ? ಯಾರಿದು? ಯಾರು? ಅಮ್ಮನ ಹೆಸರೇನು? ದೀಪಾ. ಓಕೆ, ಇದೆಲ್ಲ ಗೋಲ್ಡಾ? ಹೌದಾ? ಫುಲ್ ಅಮ್ಮ? ಎಲ್ಲ ಅಮ್ಮವೇ ಅಲ್ಲ? ಓಕೆ, ಗ್ರೇಟ್. ನಿಮ್ಮ ಹೆಸರೇನು? ಮಾನ್ಸಿ. ಅಂದೇನ ಪುದರಿಂಚ ಮಾನ್ಸಿ. ನಾವು ಕಾಲೆ ಹೋಗುತ್ತ ಜೊತೆ. ಓಕೆ, ನಾಮ್ ಕ್ಯಾ ಹೇ? ಮಾನ್ಸಿ. ವಾಟಾರ ಹಿಂದಿ ಹೇ ಹಮಾರಾ. ಓಕೆ, ಇದು ಗುಲಾಬಿ ಹೇ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಥರ್ಡ್ ಸ್ಟ್ಯಾಂಡರ್ಡ್. ಡ್ಯಾನ್ಸ್ ಎಲ್ಲ ಮಾಡ್ತೀರಾ ನೀವು? ಇಲ್ಲ. ಭರತನಾಟ್ಯಂ ಮಾಡ್ತೀರಾ? ಕೂಚಿಪುಡಿ ಮಾಡ್ತೀರಾ? ಇಲ್ಲ. ಓಕೆ, ಎಲ್ಲಿ ನಿಮ್ಮ ಮನೆಯಲ್ಲಿ? ಮಲ್ಪೆ ಅಂದ್ರೆ ಈಚೆ ತೋರಿಸ್ತಿದ್ದೀರಾ? ಓಕೆ, ಮಲ್ಪೆ ಅಲ್ವಾ? ಓಕೆ. ಸೊ ಇಲ್ಲಡೆ ಪುರ ಎಂಚೇರು ಒಂದು ಪೋಖ್ರಿ ಜಾಸ್ತಿ ಗೀರು ಈಚೆ ಪಕ್ಕಡೆ ನೋಡಿ ಜನ ಆ ಕಡೆ ಅಮ್ಮಡ ಪುರ ಕೇಂಡೆ ಅರ್ಬಂಡಿರು ಒಂಜಿ ಮಲ್ಲ ಪೂತ ಚಟ್ಟಿನ ಪುರ ದರ್ತ ಕೊಡ್ತಾರ್ಗಿನಿ ಕಾಂಡೆ ಅಂದೆ ಇರ್ ಪಕ್ಕಡೆ ನಡ್ಜಿ ಹೆಂಗ್ ಗೊತ್ತು? ಇರ್ ಫ್ರಿಜ್ ಇದ್ದ ಬಾಕ್ಲಿ ಪುರ ದರ್ತ ಹಾಕಿದಾರಿಗೆ ಹೆಂಗ್ ಗೊತ್ತು? ನೀರುಳ್ಳಿ ಕಟ್ ಮಾಡ್ಕೊಂಡಾಗ ಕೂಡ ಬಿಸದ್ ದರ್ತ ಹಾಕಿದ್ರಿ. ಅವು ಟಿವಿ ಬಿಡ್ದು ಟಿವಿ ಬಿಡತ್ತನ ಅಪ್ರದಲ್ಲ ಮಲ್ದಾರ ಇಜ್ಜತೆ. ಗ್ರೇಟ್ ಗ್ರೇಟ್. ಓಕೆ, ಇರ್ನ ಬದರದ ಅದೇ ನೀಹಾ. ಓಕೆ ಓಕೆ, ನೀಹಾ. ಓಕೆ, ಎತ್ತನೇ ಕ್ಲಾಸ್ ಇರಿ? ಯು ಕೆ ಜಿ. ಓ ಸ್ಕೂಲ್ ಇರು? ವಿದ್ಯೋದಯ ಪಬ್ಲಿಕ್ ಸ್ಕೂಲಾ? ಓಕೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್. ಒಂದು ಇಂಚೆ ಒಂದು ಹೇರ್ ಸ್ಟೈಲ್ ಪೂರ ಬಾರಿ ಶೋಕು ಮಾರ ಹೇರ್ ಸ್ಟೈಲ್. ಏರ್ ಮಾಡ್ತೀನಿ ಏರ್ ಶ್ರೇಯಕ್ಕ. ಏರ್ ಯಾವ ಶ್ರೇಯಕ್ಕ? ಸ್ನೇಹಕ್ಕ. ಓಕೆ, ಸ್ನೇಹಕ್ಕ ಹೇರ್ ಸ್ಟೈಲ್ ಮಾಡ್ತೀನಿ. ಬಾಗ ಕುಡಂಜಿ ಏರ್ ಮಾಡ್ತೀರಿ? ಕುಡಂಜಿ ಏರ್ ಹೇರ್ ಸ್ಟೈಲ್ ಮಾಡ್ತೀನಿ. ಲಾಟಿ ಜನ ಹಾಕೋಣ ಇಲ್ಲರ್ದಲ್ಪ ಅಂದೆ ಅಲ್ಲಿ ಬರ್ತೀನಿ. ಓಕೆ ಓಕೆ, ಸೂಪರ್ ಸೂಪರ್. ಅಂದೆ ಮೇಕಪ್ ಮಾಡ್ತಾರೆ ಹೋದಿತ್ತಾರೆ. ಓಹೋ, ಪೂಜಾಕ್ಕ ಬಕ್ಕ. ಓ ದೇವ, ಪಾರ್ಲರ್ ಹೋಗ್ತೀನಿ. ಓ ಏರ್ವ ಪಾರ್ಲರ್ ಹೋಗ್ತೀನಿ ಪನ್ನೆ. ಏರ್ಲ ಪಾರ್ಲರ್ ಹೋಗ್ಬರ್ರೆ. ಗ್ರೇಟ್ ಮಾರ್ರೆ. ಓಕೆ, ಸೊ ಈ ರೀತಿ ಎತ್ತನೇ ಕ್ಲಾಸ್ ಓದನು ಅಂದ. ಓಕೆ, ದೀಪಾವಳಿ ಪೂರ ಗಮ್ಮತ್ತುಂಡೆ? ದೀಪಾವಳಿ ಗಮ್ಮತ್ತದ ಒಬ್ರು ಗಮ್ಮತ್ ಏನಡೇನಿಗೆ ಅದೇ ಅಂಜ ದೀಪಾವಳಿ ಪುರದ ಅದು ಹೊಸ ಡ್ರೆಸ್ ಪೂರ ಪತ ಇದ್ದಾರೆ. ಒಪ್ಪ ಕೊರ್ಪೇರೆ ಇಜು ಡೌಟ್. ಅದೇ ಪ್ರತಿ ವರ್ಷ ಡ್ರೆಸ್ ಕೊರ್ಪೇರೆ ಪಪ್ಪ. ಭಾರಿ ಬೇಜಾರ್ದ ಸಂಗತಿ. ಅದು ಹೇಗೆ ವಾರಂಚ ಅಲ್ಪನು ದೀಪಾವಳಿ ಡ್ರೆಸ್ ಕೊರ್ಪಿಜಾರ ಮಾರ ಇರ್ಗೆ ಕೇಂದ್ರ ಜರ ಇರಿ
ఓ కొరపే మన హుల్లి అవన్ అంత అంత పని పెరది నెరపేరు అందతే అంత పనిపించారా పాప ఓహో ఎన్న పాప పాప అదే ఎన్న పాప అమ్మ మస్తు పాపనా ఓకే ఈ పక్కడమ్మ నడిచి అమ్మ వస్తా పాప అంది చూరు ಹಾಕು ಗೊತ್ತಿಲ್ಲ ಪಪ್ಪ ಮಸ್ತ್ ಹಾಕ್ಯಾರ ಅದೇ ಈತೆ ಚೂರು ಅದೇ ಅಮ್ಮ ಒಂದೊಂದು ಜಾಸ್ತಿ ಅದೇ ಚೂರು ಚೂರು ಅರ್ಧ 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 ಓಕೆ 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 ಅರ್ಧ ಜಾಸ್ತಿ ಅದೇ ದಾಗ ಹಾಕುನು ದಾಗ ಒಂಚ ದಾಗ ವಿಷಯ ಒಟ್ರಾಸಿ ಹಾಕುನ ತೀರೇನ್ ತೂಣ ಹಾಕುನ ಅಂದತೆ ಈ ಜಾಂಚಪುರದಾಲೆ ಜೀರು ವನಸ್ ಮಲ್ಪುಜಾರ ಅಂದತೆ ಎಂಕ ಡೌಟ್ ಇದು ವನಸ್ ಮಲ್ಪುಜಾರ ಇದಾದ ಪುರಿ ಇನಿ ಕಾಡ ದಾದ ತಿಂಡಾರಿ ಮಲ್ಲಿ ರಾತ್ರಿ ಗಂಜಿ ಒಂದೊಂದು ಗಂಜಿ ನುಪ್ಪು ಓಕೆ ಗಂಜಿ ನುಪ್ಪು ಗಂಜಿ ನುಪ್ಪು ಅತ್ತ ಗಂಜಿ ಬೇತೆ ನುಪ್ಪು ಬೇತದೆ ಪಕ್ಕ ಹಾ 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 ಬಜ್ಜಿ ಕೂಡ ಬರ್ಬಿಡಾಯ್ತು ಗಂಜಿ ಗಂಜಿ ಸಾರಿ ಗಂಜಿ ಗಂಜಿ ಅತ್ತೆ ಓಕೆ 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 ಆವಡಿದ್ದು ಗಂಜಿ ಪೂರ ಏರೇ ಮಲ್ಪನಿ ಇಲ್ಲಾಡೆ ಒರೋರು ಈರ್ ಮಲ್ಪೋರಾ ಗೊತ್ತಾಂಡಿ ಇರ್ಲ ಇರ್ ಗಂಜಿ ಮಲ್ಪನೆ ಗೊತ್ತಾನೆ ಇರು ಭಯಂಕರ ಇರು ಅವು ಗಂಜಿ ವೈಟ್ ಮಲ್ಪನಿ ಇರ್ ಬನ್ಲೆ ಗಂಜಿ ವೈಟ್ ಮಲ್ಪನ್ ಬನ್ಲೆ ತಪಾಲೆಡದೆ ಮಲ್ಲ ತಪಾಲೆಡೆ ಗಂಜಿ ವೈಟ್ ಮಲ್ಪನ್ ಕುಕ್ಕರ್ ಮಲ್ಪನಿ ಕುಕ್ಕರ್ ಮಲ್ಪನದೆ ಏತ್ ವಿಸಿಲ್ ಬೋರ್ಡ್ ಐಕ್ ಟೂ ವಿಸಿಲ್ ಓ ಸಾಲಿಡ್ ಎಂಚ ವಿಸಿಲ್ ಎಂಚ ಬರ್ಪುನ್ ಸೌಂಡ್ ಬರ್ಬಿಡು ಅಂಚೆ ಬರ್ಪುನ್ ಮಾರ ಓ ಅಂಚೆ ಬರ್ಬಿಡ ಓಕೆ ರಡ್ ವಿಸಿಲ್ ಆಯ್ಬೇಕು ಅಡೆಗೆ ಬಂದ್ ಮಲ್ಪನತೆ ಓಕೆ ಈರ್ ಗಂಜಿ ಮಲ್ಪಾರ ಓಕೆ ಈರಕ್ಕೆ ದಾದ ಇಷ್ಟ ತಿಂಡಿ ಓ ಇಷ್ಟ ಮಮ್ಮಿ ಮಲ್ಪನ ತಿಂಡಿ ಓ ಇಷ್ಟ ಇಂಕ ದೋಸೆ ದೋಸೆ ಓಕೆ ದಾದೆ ಬೆತ್ತಲ್ಲ ಮಲ್ಪುಜಾರ ದೋಸೆ ಕೊಡ್ತು ಬೆತ್ತ ದೋಸೆ ಮಸಾಲೆ ದೋಸೆ ಸಾದಾ ದೋಸೆ ಗೋಲಿ ಬಜೆ ಬನ್ಸ್ ಪೂರಿ ಪುಲಾವ್ ಒಬ್ಬರು ದಾಲ್ ಮಲ್ಪುಜಾರ ಪುಲಾವ್ ಎಂಚ ಹಾಕೊಂಡು ಮರಣ ಎಂಜಿ ಪುಲಾವ್ ಮಲ್ದಿರ ಅದು ಉಪ್ಪು ಉಪ್ಪು ಕಸತೆ ಅದೇ ಇರ್ ಬನ್ನಿ ಎಂಕಿ ನಮ್ಮ ಒಂದು ಉಪ್ಪು ಪುಲಾವ್ ಅಂದ್ಕೊಂಡ್ರ ಅದೇ ಈಗ ಕೆಂಜರ ಅದೇ ಕೆಂಜರ ಇಲ್ಲಡ ದಾದಿ ಕೆಲಸ ಅನ್ಪರ್ ಬನ್ಲೆ ಕಾಲಿ ದಿನ ಪಿನಿ ಕುಲ್ಲುನ ಅದೇ ನಮ್ಮ ಪಕ್ಕಕ್ಕೆ ಏನು ನಾನು ಇದು ದಾದಪುರ ಮಲ್ಪುರ ಎಂಕ ಅಮ್ಮ ಬಂದಿರ ಪಾಪ ನೋಡ್ತಿ ಎದ್ದು ಬಾಜನ ದೆಕ್ಕೋರು ಮಾರ ಈ ಬಾಜನ ದೆಕ್ಕೋರ ದಕ್ಕೋರ ಎಂಕ ಡೌಟ್ ಒಬ್ಬ ಸೊ ನೀವೇನ್ ಕೆಲಸ ಮಾಡ್ತೀರಾ ಮನೆಯಲ್ಲಿ ಓ ಪೂರಿ ಪೂರಿ ಮಾಡ್ತೀರಾ ಓಕೆ ಹೇಗೆ ಪೂರಿ ಹೇಗೆ ಮಾಡುದು ಏನೆಲ್ಲ ಮಾಡ್ಬೇಕು ಅದಕ್ಕೆ ಫಸ್ಟಿಗೆ ಏನ್ ಮಾಡ್ಬೇಕು ಪೂರಿ ಮಾಡ್ಬೇಕಾದ್ರೆ ಹೇಗೆ ಫಸ್ಟಿಗೆ ಯಾವ್ದು ಮಾವ ಮಾವು ತಗೊಳ್ಬೇಕು ಓಕೆ 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 ಮತ್ತೆ ನೆಕ್ಸ್ಟ್ ಒತ್ತಬೇಕು ಓಕೆ 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 ನೆಕ್ಸ್ಟ್ ಮಾವು ತಕೊಂಡು ಒತ್ತಿ ಒತ್ತಿ ಆಯ್ತು ಈಗ ನೆಕ್ಸ್ಟ್ ಓಕೆ ಒತ್ತಿ ಆದ್ಮೇಲೆ ಬೇಯಿಸ್ಬೇಕು ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಬೇಯಿಸ್ಮೇಲೆ ತಿನ್ಬೇಕು ಬಿಸಾಡ್ಬಾರ್ದು ಓಕೆ ಸೂಪರ್ ಸೊ ಬಿಸಾಡ್ಬಾರ್ದಲ್ಲ ಓಕೆ ಸೊ ಪೂರಿ ನೀವು ಮಾಡಿದ್ರಿ ಅಲ್ವಾ ಇದು ಯಾರು ಕಲ್ಸಿದ್ ನಿಮ್ಗೆ ಅಮ್ಮ ಕಲ್ಸಿದ ಫಸ್ಟಿಗೆ ಏನ್ ಮಾಡ್ಬೇಕು ಮತ್ತೆ ನೆಕ್ಸ್ಟ್ ಒತ್ತಬೇಕು ಓಕೆ ನೆಕ್ಸ್ಟ್ ಬೇಯಿಸ್ಬೇಕು ಮತ್ತೆ ತಿನ್ಬೇಕು ಅಲ್ಲಿ ಪೂರಿ ರೆಡಿ ಓಕೆ ಸೂಪರ್ ಈಗ ನೆಕ್ಸ್ಟ್ ಇಡ್ಲಿ ಗೊತ್ತಾ ನಿಮ್ಗೆ ಮಾಡ್ಲಿಕ್ಕೆ ಹೇಗೆ ಮಾಡುದು ಇಡ್ಲಿ ಗೊತ್ತಿಲ್ವಾ ಗ್ರೇಟ್ ಮಾರ ಇಡ್ಲಿ ತಿಂತೀರಾ ನೀವು ನಿಮ್ಗೆ ಯಾವ್ದು ಇಷ್ಟ ಅಮ್ಮ ಮಾಡಿದ ತಿಂಡಿ ಯಾವ್ದು ಇಷ್ಟ ಆಗುತ್ತೆ ಅದ್ರಲ್ಲಿ ಇದ್ದೀರಾ ಪೂರಿ ಓಕೆ ನೆಕ್ಸ್ಟ್ ಇಡ್ಲಿ ಯಾವ್ದು ಮಾಡೋದು ಇಡ್ಲಿ ಓಕೆ ದೀಪಾವಳಿ ಎಲ್ಲ ಗಮ್ಮತ್ತ ದೀಪಾವಳಿ ಡ್ರೆಸ್ ಎಲ್ಲ ತಗೊಂಡ್ರಾ ಅಪ್ಪ ತೆಗ್ಸ್ಕೊಟ್ಟಿದ್ದಾರ ಡ್ರೆಸ್ ಯಾವ ಡ್ರೆಸ್ ಈ ವರ್ಷದ್ದು ದೀಪಾವಳಿ ಇದು ಡ್ರೆಸ್ ದೀಪಾವಳಿದ ಪಟಾಕಿ ಇಷ್ಟನಾ ನಿಮ್ಗೆ ಯಾವ ಪಟಾಕಿ ಇಷ್ಟ ನಿಮ್ಗೆ ಓಕೆ ಪಿಂಕ್ ಪಟಾರ್ ಯಾವ್ದು ಅಂತ ಗೊತ್ತಿಲ್ಲ ಓಕೆ ಪಿಂಕ್ ಕಲರಾ ಓಕೆ ಓಕೆ ನೆಕ್ಸ್ಟ್ ಯಾವ್ದು ಪಟಾಕಿ ಇಷ್ಟ ಬಾಂಬ್ ಇಷ್ಟ ನಿಮ್ಗೆ
ಶೂಟ್ ಮಾಡ್ತೀರಾ? ಯಾವ ಶೂಟ್ ಮಾಡ್ತೀರಾ ನೀವು? ಓಕೆ, ಶೂಟ್ ಮಾಡೋದು ಬಾರಿ ಇಷ್ಟ. ಮತ್ತೆ ಬೇರೆ ಯಾವ್ದು ಇಷ್ಟ? ಗೊಂಬೆ ಇಷ್ಟ ನಿಮ್ಗೆ? ಓಕೆ. ಅಮ್ಮ ಪಟಾಕಿ ಬಿಡ್ತಾರಾ? ಓಕೆ, ಅಪ್ಪ ಪಟಾಕಿ ಬಿಡ್ತಾರಾ? ಚಿಕ್ಕವಳೆಲ್ಲ ಅದಕ್ಕೆ ಅಮ್ಮ ಕೈ ಇಟ್ಕೊಂಡು ಮಾಡಿಸ್ತಾರೆ. ಓ, ನೀವು ಚಿಕ್ಕವರು ಪಟಾಕಿ ಹೊಡಿಸ್ತಾರೆ. ಗ್ರೇಟ್. ಚಿಕ್ಕವರು ನೀವು ಬೂರಿ ಮಾಡೋದು ಗ್ರೇಟ್. ಆಗ್ಬೋದು ನೀವು ಗ್ರೇಟ್. ದೀಪಾವಳಿ ಫುಲ್ ಈಗ ನಾವ್ ಬರ್ಬೇಕು ಮನೆಗೆ, ಸೆಲೆಬ್ರೇಷನ್ ಮಾಡುವ ನಾವು ದೀಪಾವಳಿ, ಆಯ್ತಾ? ಈ ಡ್ಯಾನ್ಸ್ ಎಲ್ಲ ಮಾಡ್ತೀರಂತ, ಹೌದಾ? ನೀವು ಯಾವ ಡ್ಯಾನ್ಸ್ ಮಾಡ್ತೀರಾ ನೀವು? ಚೂಚು ಮಾರಿ. ಅದು ಯಾವ್ದು ಚೂಚು ಮಾರಿ? ಚೂಚು ಮಾರಿಯಾ? ಓಕೆ, ಅದು ಸಾಂಗ್ ಹೇಳ್ತಿರೋ ಒಮ್ಮೆ. ಚೂಚು ಮಾರಿ ನೋಡು. ರೆಡಿ, 1 2 3 ಸ್ಟಾರ್ಟ್. ಹೇಳಿ ಪ್ಲೀಸ್ ಪ್ಲೀಸ್, ಚೂಚು ಮಾರಿ ಹೇಳಿ. ಇಲ್ದಿದ್ರಿ ಬೆಕ್ಕು ಮರಿ ಆದ್ರೆ ಹೇಳಿ. ಚೂಚು ಮಾರಿ, ಚೂಚು ಮಾರಿ, ಚೂಚು ಮಾರಿ, ಚೂಚು ಮಾರಿ ಗೊತ್ತಿಲ್ವಾ? ಚೂಚು ಮಾರಿ ಹಾಗೆ ಹೇಳಿದ್ರಿ. ರೆಡಿ, 1 2 3 ಸ್ಟಾರ್ಟ್. ಚೂಚು ಮಾರಿ. ಹಾ, ಅಷ್ಟೇ? ಅಯ್ಯೋ ದೇವ. ಚೂಚು ಮಾರಿ. ಮತ್ತೆ ನಾಯಿ ಮಾರಿ ಹಾಗೆ ಹೇಳ್ಲಿಕ್ಕಂಟ? ಇಲ್ಲಲ್ಲ. ಓಕೆ, ಈಗ ಹೇಳ್ಬೇಕು, ನಂಗೆ ಫುಲ್ ಪದ್ಯ ಹೇಳ್ಬೇಕಾಯ್ತಾ? ಓಕೆ, ಹಿರೇಗುವಿಯ ಪದ್ಯ ಇಷ್ಟ? ಚಕ್ಕಿ ಹೆಂಗ ದಾಗಿಲ್ಲ ಒಳ್ಳೆ ದಾಗಿಲ್ಲ ರಾಣಿದ. ಓಕೆ, ಡಗಿಲ್ಲ ಡಗಿಲ್ಲ ಒಂದು ಪದ್ಯ ಬಲ್ಲ ತುಕವು ಇದೆ. ಡಂಗಿಲ್ಲ ಒಂದೇ. ಓಕೆ, ರೆಡಿ, 1 2 3 ಸ್ಟಾರ್ಟ್. ಇದು ಉಪ್ಪಡಿ ಕರೆಕ್ಟ್ ಪಾಡು. ರೆಡಿ, 1 2 3 ಸ್ಟಾರ್ಟ್. ಬಲ್ಲೆ ಬಕ್ಕ ನೆಕ್ಸ್ಟ್ ಆತೇನಾ? ಬಕ್ಕ ಉಂಡೆ ಬೆತ್ತುಂಡಿ. ಬಲ್ಲೆ ಗೊತ್ತು. ಓಕೆ, ಅವಡಿ ನೀ ಅರೆಗೆ ಇಡ್ಲಿ ಬಾರಿ ಇಷ್ಟಗೆ, ಪೂರಿ ಬಾರಿ ಇಷ್ಟಗೆ. ಪೂರಿ ಎಂಚ ಮಲ್ಪುನಿ ಎಂಕ ಒಂಜಿ ಬೇರಡಕ್ಕೆ ಎಂಚ ಅನ್ಪು ಪೂರಿ ಎಂಚ ಅನ್ಪುನು? ಬಕ್ಕ ಇಡ್ಲಿ ಎಂಚ ಅನ್ಪುನು? ಅವ ಎಂಚ ಮಲ್ಪುನಿ ಎಂಚ? ಓಕೆ, ದಾದ ಪಾಡು ಎಂಕ್ಲ ಗೊತ್ತು. ಫಸ್ಟ್ ಪಾಡು. ಓಕೆ, ಅರಿ. ಓಹೋ, ಓಕೆ. ಅದಕ್ಕೆ ರೆಜ್ಜಿ ಇಂಚನ ಪಾಡು ಪಡ ಅದ ಟೇಸ್ಟ್ ಪೋಪುನಾ? ಹಾ, ಬಕ್ಕ ಅರಿ ದಕ್ಕದ ಪಾಣ್ಣು ಒಡೆ ಪಾಣ್ಣು ರೋಡ್ಗೆ ಗ್ರೈಂಡರ್ ಗತೆ. ಗ್ರೈಂಡರ್ಗೆ ಪಾಣ್ಣು ಬಕ್ಕ ಕಡೆದ ಬಕ್ಕ ದೆಪ್ಪುಡು ಕಾವಲಿಗೆ ಪಾಣ್ಣತೆ. ಇಡ್ಲಿ ಮನ್ಪುನ ಒಂದು ತೊಂದರು. ಐಕ್ ಪಾಣ್ಣು. ಓಕೆ, 5 ನಿಮಿಷ ಆಗ್ಬೇಕು. ರಬ್ಬ ಕೆಪ್ಪಲ್ಲಿ ಇಡ್ಲಿಗೆ ಪಾಪುಂಡು ಅಪ್ಪ ಗೆತ್ತ ನಾನು ಅವು ಪನ್ಪುಂಡು ಅದೇ ನಾಂಡು ಒಂದು ಅಂಚ ಅದೇ. ತಿನ್ಪುಣು ಅದೇ ಸಿಂಪಲ್ ಇಡ್ಲಿ. ಐಕ್ ಮುರ್ಕಾನು ಚಟ್ನಿ ಬರಬಡ್ಚ ಚಟ್ನಿ ಎಂಚ ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಗ್ರೇಟ್. ಕೊತ್ತಂಬರಿ ಚಟ್ನಿ ಮಾಡ್ತಂದ್ರು. ಓಕೆ, ದೆಕ್ಕುಡು. ಓಕೆ, ವಿಕ್ಸಿ ಬೋರ್ಡು ಅಂತ. ಮಿಕ್ಸಿ. ಓಕೆ, ಮಿಕ್ಸಿ. ಮುಂದೆ ಉಡೋದೆ ವಿಕ್ಸಿನೇ ಬೇಕಾ? ಮಿಕ್ಸಿ ಸಾರಿ. ಮಿಕ್ಸಿ. ಚಟ್ನಿ. ಓಕೆ, ಭಯಂಕರ ಮಾರೆ. ಬಕ ಮುರ್ಕಾದು ಇಡ್ಲಿ ಚಟ್ನಿ ಒಟ್ಟು ತಿನ್ಪಿನ್. ಸೂಪರ್ ಬಾರಿ. ಆಯ್ಕೆ ಉಪ್ಪು ಪೂರ ದಾಲ ಮಾಡ್ರಿ ಅಜ್ಜಿ. ಉಪ್ಪು ಬೋರ್ಡ್ ಕಾಲು ಕೆಜಿ ಮಾಡಲ್ಲ ನೀವು ತೊಂದ್ರೆ ಅಜ್ಜಿ. ಅದೇ ಬಾರಿ ಅಡ್ಡ. ಈರೇನ್ ಚಾಲ್ಪರ್ ಇಡ್ಲಿ ಏನ್ ಚಾಲ್ಪರ್ ಮಲ್ಲೆ? ಇಡ್ಲಿ ಏನ್ ಚಾಲ್ಪರ್? ಇಡ್ಲಿದ ಶೇಪ್ ಏನ್ ಚೋಪ್? ರೌಂಡ್. ಓಕೆ, ಚಟ್ನಿ ಏನ್ ಚಾಲ್ಪರ್ ಗೊತ್ತಜಿ? ಅದು ಬೇತೆ ಇಲ್ಲ ದಾಲ ಕೆಲಸ ಮಲ್ಪನಿ ಇಜ್ಜದೆ ಮಲ್ಪೋರ್ ಹೆಂಗ್ ಗೊತ್ತುಂಡು. ಇವ್ರು ಮಸ್ತ್ ಕೆಲಸ ಮಲ್ಪೋರ್. ನೆಲ ಒರೆಸುವರು ಬೊಕ್ಕ ಬಾಜಿನ್ ದೆಕ್ಕುವರು ಬೊಕ್ಕ ಅಮ್ಮ ಏಪ ಕಜ ಆಡ್ಪೇರು ರಪಕ ಅಮ್ಮ ಕಜ ಆಡ್ಪೇರು ಜನ ಆಡ್ಪೆ ಇರೋಂಗದ ಅಂಜನದೆ ಇಜ್ಜ. ಓಕೆ, ಈ ಡ್ಯಾನ್ಸ್ ಮಾಡಿ ಬರಬಲ್ಲ ಹೆಂಗ್ ಸಾಂಗ್ ಬಲ್ಲ ಹೆಂಗ್? ರೆಡಿ, 1 2 3 ಸ್ಟಾರ್ಟ್. ಓ ಸಾಂಗ್ ಬಂತಾರೆ. ಓ ಸಾಂಗ್ ಇಷ್ಟ ಬಾರಿ. ಇನಿ ಕಾಂಡಲ್ ಹಾಕೋದೊಂದು ಟಿವಿ ಒಂಜಿ ಪದ್ಯದು ಯಾರು
ಅವೇನೊಂಜಿ ಸಾಧಾರಣ 25 ಸತಿ ಪಣ ಒಂದು ಬರ್ತಾರೆ ಇಡೀ ಅಂತಾರೆ ಇದೆ ಕರೆಕ್ಟ್ ಹೆಂಗ್ ಗೊತ್ತುಂಡು ಹೂ ಬತ್ತೆ ಮಲ್ಲಿ ಗೊತ್ತು ಓ ಬೆಳಗ್ಗೆದ್ದು ಯಾರ ಮುಖ ನೋಡಿದ್ರೆ ಅವು ಗೊತ್ತುಂಡು ಯಾರಿಗೆ ಬಕ್ಕೋ ಬತ್ತೆ ಗೊತ್ತುಂಡು ಪಂದ್ರೆ ಗೊತ್ತಿದೆ ಡ್ಯಾನ್ಸ್ ಮಾಡ್ಬೇಕು ಡ್ಯಾನ್ಸ್ ಮಾಡ್ಬರುತ್ತಾ ಆಡ್ತಿದ್ದೆ ಇಜ್ಜ ಇಜ್ಜ ಓಕೆ ಓಕೆ ಬೂ ಸಾಂಗ್ ಗೊತ್ತುಂಡು ಏನಪ್ಪ ಅನ್ಪ್ಲೆಗೆ ನಾಯಿ ಮರಿ ಗೊತ್ತುಂಡೆ ಆ ಪುಚ್ಚ ಮರಿ ಗೊತ್ತುಂಡೆ ಬಕ್ಕೋ ಗೊತ್ತುಂಡು ಯಾರಿಗೆ ಬಿತ್ತ ಮಾಡಿ ಓ ಓ ಬಿತ್ತ ಮಾಡಿ ಓಕೆ ಓಕೆ ರೆಡಿ ಬಲ್ಲೆ ರೆಡಿ ಓ ಗೊತ್ತಿಜ್ಜ ಅವು ಗೊತ್ತಿಜ್ಜ ಬಗ್ಗೆ ಬತ್ತೆ ಹೂ ಬತ್ತೆ ಅನ್ಪರಿಗಿದ್ದೆ ಪದ ಅನ್ಪಿಚಾರ ಒಂಜಿ ಮಾಡ್ಲಿ ಆ ಮೇಲ್ಡ ಪಾತ್ರ ಅಪ್ಪ ಪದ್ದ ನೆನಪಾಕೊಂಡ್ಲೆ ಓಕೆ ರೆಡಿ ಉಪ್ಪುಡು ಇರ್ಲು ಒಂದು ಪದ್ಯ ನೋಡು ಇರ ಗಾಡಿಗಳು ಇನ್ನು ಡಗಿಲ ಬಂದು ಅಂತ ಯಾರಲ್ಪ ಕುಡಿನ ಸಾಂಗ್ ರೆಡಿ ಮಾಡ್ಬಿಡಿ ಓಕೆ ಎಸ್ ನೀವ್ ಯಾವ ಪದ್ಯ ಹೇಳ್ತೀರಿ ಈಗ ಈಗ ಹೆಂಗ್ ನೋಡು ಓಕೆ ನೀವು ರನ್ನಿಂಗ್ ರೇಸ್ ಅಲ್ಲಿ ಮೊನ್ನೆ ಫಸ್ಟ್ ಅಲ್ಲ ಓಕೆ ಮೊನ್ನೆ ಸ್ಕೂಲ್ ಡೇ ಆಯ್ತಲ್ಲ ನಿಮ್ಗೆ ಲಾಸ್ಟ್ ಇಯರ್ ಸ್ಕೂಲ್ ಡೇ ಆಯ್ತಲ್ಲ ಸೊ ಲಾಸ್ಟ್ ಇಯರ್ ಸ್ಕೂಲ್ ಡೇ ಅಲ್ಲಿ ಯಾವ ಡ್ಯಾನ್ಸ್ ಮಾಡಿದ್ದು ಇವತ್ತೇನು ಸ್ಕೂಲ್ ಇತ್ತು ಅಲ್ಲಲ್ಲ ಇವತ್ತು ಸ್ಕೂಲ್ ಇತ್ತು ಸ್ಕೂಲ್ ಡೇಗೆ ಡ್ಯಾನ್ಸ್ ಮಾಡಿದ್ದು ಯಾವ್ದು ನೀವು ಲಾಸ್ಟ್ ಇಯರ್ ಗೊತ್ತಿಲ್ವಾ ಯಾಕೆ ನೀವು ಫಸ್ಟ್ ತುಂಬಾ ಜನ ಇದ್ರು ನೋಡಿ ಡ್ಯಾನ್ಸ್ ಮಾಡುದು ಅಲ್ಲಿ ನಿಮ್ಮ ಸ್ಟೇಜ್ ಅಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಯಾವ ಸಾಂಗಿಗೆ ಓ ದ್ಯಾವ ಚೂಚು ಮರಿ ಡೇವ್ಲರ್ ಮೇರೆ ಓಕೆ ಚೂಚು ಮರಿ ಅಲ್ಲ ಓಕೆ ನೀವು ಮನೇಲಿ ಕೆಲಸ ಮಾಡ್ತೀರಾ ಇಲ್ಲ ಏನ್ ಕೆಲಸ ಮಾಡ್ತೀರಾ ಅಮ್ಮ ಹೇಳಿದ್ರು ಪಾಪ ತುಂಬಾ ಕೆಲಸ ಮಾಡ್ತಾಳವಳು ಹೌದು ಏನ್ ಕೆಲಸ ಮಾಡ್ತೀರಾ ನೆಲ ಒರೆಸ್ತೀರಾ ಈ ಮನೇಲಿ ಯಾರು ಕೆಲಸ ಮಾಡುದು ಜಾಸ್ತಿ ಅಮ್ಮನ ಅಪ್ಪನ ಅಪ್ಪ ಓ ದ್ಯಾವ ಅಪ್ಪ ಕೆಲಸ ಮಾಡುದಾ ಏನೆಲ್ಲ ಕೆಲಸ ಮಾಡ್ತಾರ ಅವರು ಗೊತ್ತಿಲ್ಲ ಆಫೀಸಲ್ಲಿ ಆಫೀಸ್ ಓಕೆ ಓಕೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಮ್ಮ ಏನ್ ಕೆಲಸ ಮಾಡ್ತಾರೆ ಮನೇಲಿ ಏನ್ ಮಾಡ್ತಾರೆ ಅವರು ಅಡಿಗೆ ಏನ್ ಅಡಿಗೆ ಮಾಡ್ತಾರೆ ಮಮ್ಮಮ್ ಓಕೆ 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 ಸೂಪರ್ ಸೂಪರ್ ಇವತ್ತೇನ್ ಮಮ್ಮಮ್ಮ ಮಾಡಿದ್ದಾರೆ ಗೊತ್ತಿಲ್ಲ ಕೋಡ್ ಮಮ್ಮಮ್ ಓಕೆ ಕರ್ಡ್ ಮಮ್ಮಮ್ಮ ಅಲ್ಲ ಆಯ್ತಾಯ್ತು ನೀವು ಊಟ ಮಾಡಿ ಆಯ್ತಲ್ಲ ಓಕೆ ನೀವು ಊಟ ಮಾಡ್ತೀರಾ ನೀವು ಸ್ವಲ್ಪ ಹಠ ಮಾಡ್ತೀರಂತೆ ನಂಗೆ ಬೇಡ ಅಂತ ಹೇಳ್ತೀರಂತೆ ಕೂಗ್ತೀರಂತೆ ಹೌದಾ ಇಲ್ವಾ ಓಕೆ ನಿಮ್ಗೆ ಮಾರ್ಕ್ಸ್ ಎಲ್ಲ ಒಳ್ಳೇದು ಬಂದಿದ್ಯಾ ಮೊನ್ನೆ ಎಕ್ಸಾಮ್ ಆಯ್ತಾ ಯಾವ್ದು ಸಬ್ಜೆಕ್ಟ್ ನಿಮ್ಗೆ ಯಾವ್ದೆಲ್ಲ ಉಂಟು EVS ಉಂಟಾ ಇಲ್ಲಲ್ಲ ನಿಮ್ಗೆ ಮತ್ತೆ ಯಾವ್ದು ಉಂಟು ಇಂಗ್ಲಿಷ್ ಉಂಟಾ ABCD ತಮ್ಮಲ್ ತಮ್ಮಲ್ ಓಕೆ ಸೊ ABCD ಗೊತ್ತುಂಟಾ ನಿಮ್ಗೆ ABCD ಹೇಳಿ ರೆಡಿ 1 2 3 ಸ್ಟಾರ್ಟ್ 1 2 3 ನಾನು ABCD ಹೇಳಲಿಕ್ಕೆ ಹೇಳಿದ್ದು ಫಸ್ಟ್ ABCD ಹೇಳಿ ಮತ್ತೆ 1 2 3 ಓಕೆ ರೆಡಿ 1 2 3 ಸ್ಟಾರ್ಟ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 30 ಕ್ಲಾಪ್ಸ್ ಕೊಡಿ ಸೂಪರ್ 31 ಗೊತ್ತಾಯ್ತು 32 33 34 ABCD ಹೇಳಿ 31 32 33 34 35 36 37 38 39 50 39 50 ಸೂಪರ್ ಕ್ಲಾಪ್ ಕೊಡಿ ಅಂಡ್ ABCD ಹೇಳಿ ABCD EFG ಓಕೆ HIJK LMNP XYZ ಸೂಪರ್ ಯಾರು ನಿಮ್ಗೆ ಕಲ್ಸಿದ್ದು ಇದೆಲ್ಲ ಅಮ್ಮ ಕಲ್ಸಿದ ವಾವ್ 39 ಆದ್ಮೇಲೆ 50 ಅಲ್ಲ ಅಮ್ಮನಿಗೆ ಹೇಳಿ ಸ್ವಲ್ಪ ಮಿಸ್ಟೇಕ್ ಉಂಟು ಅಂತ ಆಯ್ತಾ ನಿಮ್ಗೆ ABCD ಗೊತ್ತುಂಟಾ ಪಲ್ಲದಕ್ಕೂ ABCD ಸಿ ಅಮ್ಮನ್ ಪೂಜಾನ ಮುಂಜೆ ಕ್ಲಾಸ್ ಅದೇ ಓಕೆ ಸೊ ಇದು ಫನ್ ಪೂಜಾರ ಅದೇ ದಾದ ಅನ್ಪರ್ ದಾದ ಕಲ್ಪತ್ತರಿ ನೀ ಶಾಲೆಗೆ ಸ್ಕೂಲ್ ಇತ್ತು ಪಾಡತ್ತನೆ ಕಾಡೆ ಅಂತ ದಾದ ಬಂಡೆ ಪಟಾಕಿ ಬಿಡಿಸಿ ಬಂತೀರಾ ಪಂಚಜರ ಬಕ್ಕ ದಾದ ಬಂತೀರಿ ಶಾಲೆಗೆ ದಾದ ಕಲ್ಪ ಇವ್ರು ಮತ್ತೆ ಮಾರ್ಕ್ಸ್ ಎಡ್ ಬರೋಕೆ ಇದ್ದಾರೆ ತಿಮ್ಮರಣಿ ಲಾಸ್ಟ್ ಇಯರ್ A+ ಇದೆ A+ ಬಕ್ಕ ಬಕ್ಕ 40 ಏತ್ ಬೈದಿನ್ 40 ಗೊತ್ತು ಪಂಡ ಹೆಂಗ್ ಗೊತ್ತು ಚೂರು ಕಮ್ಮಿ ಬೈತಿದೆ ಓಕೆ 40 ಬೈದಂತೆ 40 ಏತ್ ಬೈತಿಂದೆ 39 ಬೈತೀನಿ ಓಕೆ ಹೂ ಸಬ್ಜೆಕ್ಟ್ ಉಂಟು
ಮ್ಯಾಥ್ಸ್ ಉಂಡು ಬೊಕ EVS EVS ಉಂಡು ಇಂಗ್ಲಿಷ್ ಉಂಡು ಕಂಪ್ಯೂಟರ್ ಪಂಡ ಕಂಪ್ಯೂಟರ್ ತುಂಬ ಬೋಪರ ಅಂಡೆ ಇಜ್ಜತೆ ಓಕೆ ಕಂಪ್ಯೂಟರ್ ಬೊಕ ಭಾಷಾ ಅದೇ ಮ್ಯಾಥ್ಸ್ ಡಿ ಎತ್ತಿನ ಮನೆ ಮ್ಯಾಥ್ಸ್ ಡಿ ನೆನಪಿತ್ತು ಅಂದೆ ಮ್ಯಾಥ್ಸ್ ಬಂದು 1+1 ಎತ್ತಿ 2 ಅಂತ ಓಕೆ 3+1 4 3+1 3+1 4 ಅಂತೆ ಕೇಳಿ ಅವ್ರ ಹತ್ರ 3+1 ಐತಿ 3+1 ಎಷ್ಟು 3+1 ನಂಬರ್ ಅದೇ 3+ ಅಂದ್ರೆ ನಂಬರ್ ಗೊತ್ತಾಯ್ತಾ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ಅಲ್ಲ ಕರೆಕ್ಟ್ ಗೊತ್ತಾ ನಿನ್ನ ಕರೆಕ್ಟ್ ಉಂಟು 4 ಇಲ್ಲಲ್ಲ ಕರೆಕ್ಟ್ ಉಂಟು 4 5+1 ಐತೆ 6 ಅಂದ and 6 - 1 5 6 - 1 5 ಗೆ ಅಂದ 5 5 ಆದ್ಮೇಲೆ 6 ಮಾರ್ರ ಇವ್ರು ಎಂಚಿನ 5 ಆದ್ಮೇಲೆ 6 ಬಾರಿ ಒಳ್ಳೆ ಉಂಟು ನಿಮ್ದು ಮ್ಯಾಥ್ಸ್ ಅಲ್ಲ ಭಯಂಕರ ಉಂಟು ಮ್ಯಾಥ್ಸ್ ಅಲ್ಲ ಮ್ಯಾಥ್ಸ್ ಒಳ್ಳೆ 6 ಆದ್ಮೇಲೆ 7 ಇವ್ರು ನಿಲ್ಸಲ್ಲ ಈಗ ಡೌಟ್ ನಂಗೆ 6 ಆದ್ಮೇಲೆ 7 ಆದ್ಮೇಲೆ 8 ಸಾಕು ಎಸ್ ವೀಕ್ಷಕರೇ ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್ ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬೇಕಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಸೊ ಇತ್ತೆ ಕಾಂಡೆ ಇರು ಎತ್ ಗಂಟೆ ಲಕ್ಕುನು ಏತ್ ಮಲ್ಲೆ ನೀ ಹಾ ಏತ್ ಗಂಟೆ ಹಾಕುವಾರೆ ಓ ಮೈ ಗಾಡ್ 5 ಗಂಟೆ ಹೊರ ಬೇತೆ ಗಂಟೆ ತುದ್ರ ಹಾಕೊಂಡು ಬಣ್ಣ ಉಂಟು ದಿನ ಗಂಟೆನಾ ಹಾ ಬಕ್ಕ ಏತ್ ಗಂಟೆಗೆ ಹಾಕುವಾರೆ ಹೊರ 5 ಅಂಡ್ ಹೊರ ಉಂಟು ದಿನ ಗಂಟೆ ಅವು 3 o'clock ಉಂಟು ನಂದದೆ ಏತ್ ಗಂಟೆ ಹಾಕುವಾರೆ ಗೊತ್ತಜ್ಜಿ ಇದು ಒಂದು ಹೇಳ ಲಕ್ಕ ತಾತ ಅಲ್ಪ ಮಮ್ಮಿ ಏಪಲ್ ಲಕ್ವಾನೆ ಇದೆಲ್ಲ ಪ್ರಾಬ್ಲಮ್ ಇಜ್ಜಿ ರಜೆ ಇತ್ತಿನ ಗ್ಯಾರಂಟಿ 10 ಗ್ಯಾರಂಟಿ ಅದೇ ಲಕ್ಕನು ಓಕೆ ಕಾಂಡೆ ಲಕ್ಕದ ಜಾರನ್ನ ಅಮ್ಮ ತಾತ ಮಲ್ಪೇರು ನೆರ್ಪೇರಿ ಲಕ್ಕದೇ ಬಂದ್ಪೇರ ಬಕ್ಕ ಲಕ್ಲೆ ಪುಟ್ಟ ಲಕ್ಲೆ ಅಜ ಬಂದ್ಪೇರ ಈ ಜಂಚದಲ್ಲಿ ಲಕ್ಲೆ ಮಗ ಬಕ ರಂಚ ಪನ್ನಗೀರ್ ಡೌಟ್ ಲಕ್ಕು ನೀರು ಅದೇ ಓಕೆ ಸಂಡೇ ఎత్తుకండి ಹೊರ ಚೂರು మమ్మీ నేను చూరు చెప్పాను దాని చెప్పారు అది కూడా అంచే పుర గమ్మత్ అదే ఎత్తు గంటకి ಶಾಲೆ పోపారు ಓ ದೇವ ಈ ರೈನ್ ಗಂಟೆ ಪೂತು ಶಾಲೆ ದಾದ ಮಲ್ಪೋರು ಮಾರೆ ಹೆಚ್ಚು ನಮ್ ಸೀರೆ ಖಜಾ ಮಾಡ್ತದ ಪೂರ ಕುಳ್ಳು ನಂದು ಅದೇ ಗ್ರೇಟ್ ಸೀರೆ 5 ಗಂಟೆ ಎಂಚ ಒಂಜಿ ಈ ಅರ್ಥದ ಪೂರ ಕುಳ್ಳು ಅಪ್ಪಗೆ ಊರೇ ಬರ್ತೀನಿ ಅದೇ ಬೇಗ ಹಾಕೊಂಡಿರ್ತೀರ ಬಕ್ಕ ಇರು ಅರ್ಥದ ಪೂರ ಕುಳ್ಳು ಮೂಜೆ ಜನ ಬರ್ತೀನ ಒಂಜಿ ಐತೆ ತಾತ ಮಾಡ್ತಾರೆ ಬರ್ತೀನಿ ಲೇಟ್ ಅದೇ ಐಕೆ ತಾತ ಮಾಡ್ತಾರೆ ಇದು ಪಂಡೆ ಎಂಕ್ ನಾನು 5 ಗಂಟೆ ಬತ್ತ ಆಡ್ಪಾರ ಆಪ್ ಜಂಕ್
morning and further. ఏం చెప్పండి టీచర్ పన్న గుడ్ మార్నింగ్ ఏం చెప్పండి ఇది Good morning, teacher. గుడ్ మార్నింగ్ టీచర్ బక్క బక్క Akka play for Kulya. ಪ್ಲೇಸ್ ಗುಲ್ಯಾರು ಬಕ್ಕ Akka adi. ಮಗ ರಾತ್ರಿ ಓ ದೇವ್ರ ಸ್ಟೋರಿ ಇದಲ್ಲ ಲಾಂಗ್ ಓದಿದ್ದೀನಿ ಮೆಲ್ಲೇಜ್ ಓಕೆ ಈರಿ ಎಷ್ಟು ಗಂಟೆಗೆ ಹೋಗ್ತಾರೆ ಶಾಲೆಗೆ ಎಷ್ಟು ಗಂಟೆ ಹೋಗ್ತೀರಾ 7 o'clock. 7 o'clock ಎಷ್ಟು ಗಂಟೆ ಹೇಳ್ತೀರಾ 6 o'clock. 6 o'clock ಓಕೆ 6 o'clock ಎದ್ದು ನೀವು ಪಾಪ 7 o'clockಗೆ ಶಾಲೆಯಲ್ಲಿ ಇರ್ತೀರಿ ಅಲ್ವಾ ಓಕೆ ಗ್ರೇಟ್ ಆ್ಯಂಡ್ 7 ಗಂಟೆಗೆ 8 ಗಂಟೆಗೆ ಲಕ್ಕಿದ್ಯಾರ ನಾನು ಅಮ್ಮ ದಾದ ಮಾಡ್ರಿ ಹೆಂಗೆ ಅವ್ಬೋಡು ಲಕ್ಕಲ್ಲ ಬಂತೆ. ಮಗ ಲಕ್ಕಲ ಅಂಚ ಅನ್ಪೇರು ಅದೇ ಲಕ್ಕತಿದ್ಯಾರಿಂದ ಅಂಡಾಪಕ ದಾದ ಅನ್ಪೇರು ಚೂರು ವಾಯ್ಸ್ ಚೇಂಜಸ್ ಆಪ್ನತ್ತೆ ಲಕ್ಕಲ ಅಂಚ ಅನ್ಪೇರ ಅನ್ನದೆ ಎಂಚ ಅನ್ಪೇರು ಅಮ್ಮ ನಿರ್ಪೇರೆ ಲಕ್ಕಿದ್ಯಾರ ಜಪ್ಪು ಬಂತೇರಾ ಗ್ರೇಟ್ ಮಾರ ಇಂಚಿನ ಮದಿಕ್ಕೊಡು ಎಂಕನಾಡು ಮಾರೆ ನೋಡು ಕೊಟಪ್ಪನ ಪುರ ದರ್ಪುನ್ ಗೊತ್ತಿಲ್ಲ ಲಕ್ಕ ಅಂದು ಕೋಟಪ್ಪನ ಬಕ್ಕ ಈ ಮಲ್ಲ ಸೌಂಡ್ ಪುರ ಬತ್ತದು ಪುರ ಮಂಡೆಗೆ ದರ್ಪುನ್ ಗೊತ್ತಿಲ್ಲ ನಿಕಲೆ ಪುರ ಲಕ್ಕ ನಿಜ ಅದು ಇರಕ್ಕೆ ಲಂಚ ಮಾಡ್ಪುಣೆ ಅಂಚ ಮಾಡ್ಬಿಚಾರತ್ತೆ ಓಕೆ ಅದೇ ಭಾರಿ ಪಾಪ ಎಂಬಕ್ಕೇನು ವ್ಯಾನ್ ಪ್ರತಾಪ್ ಅದೇ ಸೊ ಇರ್ಲ ಅಮ್ಮ ಬಜ್ಜಿ ಪಾಪತೆ ಇರ್ ಪಪ್ಪ ಮಸ್ತ್ ಜೋರ ಇರ್ವೇರಲ್ಲ ಪಾಪ ಡಾಪಣ ಇತ್ತೆ ಜೋರು ಬಂದಿದ್ದಿಲ್ಲ ಪಕ್ಕ ಬೇತನೆ ಅಪ್ಪನ ಅದೇ ಅದಕ್ಕೋಸ್ಕರ ಇತ್ತೆ ಪಾಪ ಬನ್ಪಿ ಓಕೆ ಪಪ್ಪ ಅದೇ ಚಾಕ್ಲೇಟ್ ಅಂತ ಕೊಡ್ಪೇರಿ ಇಲ್ಲಿಗೆ ಇದಕ್ಕೆ ಎಂದಾರ ಚಾಕ್ಲೇಟ್ ಅದಕ್ಕೆ ಈ ಸತಿ ದೀಪಾವಳಿಗೆ ಡ್ರೆಸ್ ಕೊಡ್ತೀರಾ ಒಂದು ಬಾರಿ ಶೋಕ್ತ ಡ್ರೆಸ್ ಅತ್ತೆ ಈ ಸತಿ ಭಾರಿ ಖುಷಿ ಏನದಿರ ಈಗ ಡ್ರೆಸ್ ಇದ್ದು ಪೋಯ್ಸತ್ತು ಚೂರು ಬೇಜಾರಾದಿತ್ತೇನೆ ಆ ಕಲರ್ ಇರಾಗ ಇಷ್ಟ ಆಯ್ತತೆ ಇಷ್ಟ ಆದಿತ್ತೇನೆ ಬಟ್ ಅದು ಡಿಸೈನ್ ಪುರ ಇರಾಗ ಆತ ಇಷ್ಟ ಆದಿತ್ತೆ ಪೋಯ್ಸತ್ತಿದ ಅದೇ ಮಲ್ಲ ಜಪ್ಪುಳೆ ಈ ಒಂಜಿ ಈ ವರ್ಷದ ಡ್ರೆಸ್ ಎಂಚತ್ತೆ ಓ ಕಲರ್ ಸಿಲ್ವರ್ ಇವಾಗ ಬ್ಲ್ಯಾಕ್ ಮಿಕ್ಸ್ ಅದೇ ಸಿಲ್ವರ್ ಬ್ಲ್ಯಾಕ್ ಮಿಕ್ಸ್ ಓಕೆ ಬಟ್ ಸೊ ಇರುತ್ತೆ ಡ್ರೆಸ್ ಬಾರಿ ಖುಷಿ ಉಂಟು ಪಟಾಕಿ ಪುರ ಕಂದಿರಾ ಗೋಡೆಗೆ ಎತ್ಕೊಡ್ತೀರಿ ಇತ್ತೆ ಪುಡತ್ತಾರೆ ನೀ ಓ ದೇವರ ಗೋಡೆನೆ ಪುಡತ್ತಾ ಆಗ್ತದೆ ಓ ಶೇ ಗ್ರೇಟ್ ವೀಕ್ ಮಾಡಿದಿರಿ ದಿಕ್ಕಲಿಗೆ ಬಾಡ್ನೆ ಅಂತ ಪೂರ ಅಂಚೆ ಓಕೆ ನೀವು ಪಟಾಕಿ ಎಲ್ಲ ಬಿಡ್ತೀರಾ ಯಾವ ಪಟಾಕಿ ಇಷ್ಟ ನಿಮ್ಗೆ ಪಿಂಕ್ ಪಟಾಕಿ ಓಕೆ ಓಕೆ ಪಿಂಕ್ ಪಟಾಕಿ ಯಾವ್ದಂತ ಗೊತ್ತಾಗಲ್ಲ ಪಿಂಕ್ ಪಟಾಕಿ ಓಕೆ ಆಗ್ಲಿ ಸೊ ಈಗ ನಿಮ್ಗೂ ಕೂಡ ಡ್ರೆಸ್ ತಂದಿದಾರಲ್ಲ ಲಾಸ್ಟ್ ಇಯರ್ ಯಾವ ಡ್ರೆಸ್ ತಂದಿದ್ದಾರೆ ನಿಮ್ಗೆ ಎಲ್ಲೋ ಓ ಗ್ರೇಟ್ ಯಾವ್ದು ನಿಮ್ಗೆ ಇಷ್ಟ ಆದದ್ದು ಲಾಸ್ಟ್ ಇಯರ್ ಇದೆ ಈ ವರ್ಷದ ಈ ವರ್ಷದ ಒಳ್ಳೆ ಇತ್ತ ಡ್ರೆಸ್ ಈ ವರ್ಷದ ಯಾವ ಕಲರ್ ಡ್ರೆಸ್ ಆರೆಂಜ್ ಎಲ್ಲೋ ಆರೆಂಜ್ ಅಲ್ವಾ ಓಕೆ ಓಕೆ ಸೂಪರ್ ಈಗ ಪಟಾಕಿ ಎಲ್ಲ ಬಿಟ್ಟಾಯ್ತು ಅಂತ ಇವ್ರು ಹೇಳಿದ್ರು ನೀವು ಬಿಟ್ಟಾಯ್ತಾ ಪಟಾಕಿ ಬಿಟ್ಟಾಯ್ತಾ ಅಮ್ಮ ಬಿಡ್ತಾರಲ್ಲಿ ನಿಮ್ಮ ಪಟಾಕಿ ಬಿಡ್ಲಿಕ್ಕೆಲ್ಲ ಬೈತಾರ ನೀವ್ ಎಷ್ಟು ಗಂಟೆ ಹೇಳುದು ಬೆಳಿಗ್ಗೆ 8 ಗಂಟೆ ಓಕೆ 8 ಗಂಟೆ ಸೂಪರ್ ಈಗ ಶಾಲೆಗೆ ಎಷ್ಟು ಗಂಟೆ ಹೋಗುದು ನೀವು 7 ಗಂಟೆ ಅಂದ್ರೆ ಇವರು ಹೇಳುದೇ ಶಾಲೆಯಲ್ಲಿ ಅಲ್ಲ ಓಕೆ 8 ಗಂಟೆಗೆ ಶಾಲೆಯಲ್ಲಿ ಎದ್ದು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಉಂಟು ಬಾರಿ ಸೊ 8 ಗಂಟೆಗೆ ನೀವು ಹೇಳುದಲ್ಲ 7 ಗಂಟೆಗೆ ಆಲ್ರೆಡಿ ನೀವು ಶಾಲೆಗೆ ಹೋಗಿ ಆಗ್ತದೆ ಓಕೆ ಈ 8 ಗಂಟೆ ನೀವು ಹೇಳ್ತೀರಾ ಬೈತಾರ ಅಮ್ಮ ಬೈತಾರ ಮತ್ತೆ ಎಂತ ಹೇಳ್ತಾರೆ ಮಲಗು ಹಾಗೆ ಹೇಳ್ತಾರ ಮತ್ತೆ ಎಂತ ಬೈತಾರ ಇಲ್ಲಿ ತನಕ ಬೈಲೇ ಇಲ್ವಾ ಪಾಪ ತಿನ್ಬಿಟ್ಟು ಮಲಗು ಶಾಲೆಗೆ ಹೋಗುದು ಬೇಡ ಅಂತ ಹೇಳ್ತಾರ ಹಂಗಿಲ್ಲ ಸ್ಕೂಲಿಗೆ ಹೋಗು ಯಾವ್ದು ಸ್ಕೂಲಿಗೆ ಹೋಗು ನಮ್ಗೆ ಅರ್ಥ ಆಗ್ಲಿಲ್ಲ ಬಟ್ ತೊಂದ್ರೆ ಇಲ್ಲ ಅರ್ಥ ಆಯ್ತು ಸ್ವಲ್ಪ ಓಕೆ ಇಚ್ಚಿಟ್ಬಿಟ್ಟು ಸ್ಕೂಲಿಗೆ ಹೋಯ್ತದಲ್ಲ ಅಮ್ಮನ ಮಜಾಣ ಮಮ್ಮಮ್ಮ ಗೊತ್ತಾಯ್ತು ಅಮ್ಮನ ಜನ ಮಮ್ಮ ಓಕೆ ಓಕೆ ಮಮ್ಮ ತಿನ್ಬಿಟ್ಟು ಮಧ್ಯಾಹ್ನ ಗೋಳಿ ಬಜ್ಜೆ ಚಟ್ಟಂಬಡೆ ಆಮೇಲೆ ಪಾಚಿ ಎದ್ದು ಪಾಚಿ ಇಲ್ಲಿ ಮಲಗುದಕ್ಕೆ ಪಾಚಿ ಇಡುದಾ ಅದು ಮಮ್ಮಮ್ಮ ತಿನ್ಬಿಟ್ಟು ಮಮ್ಮಮ್ಮ ತಿಂದು ಪಾಚಿ ಮಾಡೋದು ಓಕೆ ಓಕೆ ಪಾಚಿ ಮಾಡಿ ಎಷ್ಟು ಗಂಟೆಗೆ ಹೇಳುದು ನೀವು 2 ಗಂಟೆ 2 ಗಂಟೆ ಎಲ್ಲ 2 ಗಂಟೆ 3 8 ಗಂಟೆ ಎಲ್ಲ ಓಕೆ ಪಾಚಿ ಮಾಡಿ ಮಲಗುದಾ ಪಾಚಿ ಮಾಡಿ ಮಲಗುದಾ ಎರಡು ಒಂದೇ ಸಾರಿ ಎರಡು ಒಂದೇ ಪಾಚಿ ಮತ್ತು ಮಲಗು ಸೂಪರ್ ಮಾರೆ ಒಳ್ಳೆ ಫ್ಯಾಮಿಲಿ ನಿಮ್ದು ಆಯ್ತಾ ನಮ್ಗೆ ನೋಡಿ ಕೋಟಪ್ಪನ ಮತ್ತೆ ಸೌಂಟು ಮತ್ತೆ ಕೆಲವು ಇದರಲ್ಲಿ ಮತ್ತೆ ಕೆಲವೊಮ್ಮೆ ತೊಳಿತಾರೆ ಹೌದು ಭಯಂಕರ ಓಕೆ ಇರಿಗೆ ಬಾರಿ ಸೋಗ್ತಿಲ್ಕೆ ಯಾರು ಎಂಕ್ ತೋರ್ಪುನಾಗ ಪುರ
ಅತ್ತೆ ಇನ್ನ ಕಾರ್ ಮಿತ್ರ ಒಂದು ನೆಂಕು ತೋರ್ಪೋರ ಮಿನಿ ಇಜ್ಜತೆ ಓಕೆ ಒಂದು ಚೈನ್ ಬರೋ ಒಂದು ಗೋಲ್ಡ್ ಚೈನ್ ಹೆಂಗ್ ಕೊಡ್ಲಿ ಹೆಂಗೆ ಹೆಂಗೆ ಕಾಲಿಲ್ಲ ಅಂದಿಯೇ ಮಾರ್ಕೆಟ್ ಅಲ್ಲಿ ಮಲ್ಲೆ ಜೀರಾ ಪಪ್ಪಡ ಪನ್ನೆ ಯಾನ್ ತೆತ್ತದು ಕಾರ್ತಿಕ್ ಕೊರ್ಪೆ ಮಾರ್ಕೆಟ್ ಡಲ್ಲು ನಿಮ್ಮಲ್ಲಿ ಹೌದಾ ಕೊರ್ಪಾರೆ ಒಂದು ಮಲ್ಲೆ ಒಂದು ಗೋಲ್ಡ್ ಅತ್ತೆ ಮಲ್ಲೆ ಒಂದು ರಬಕ್ ಬೋನು ಗೊತ್ತಾಗ್ಬಿಜಿರಿ ಪಲ್ಲೆ ಇರಿ ಆ ನಿಂಚ ನೋಡ್ಕೊಂಡು ಬೋನು ಅವತ್ತು ಇರ ಅಣ್ಣನ ಅಣ್ಣ ಗೊತ್ತಾರವಲ್ಲ ಹೆಂಗ್ ಕೊರ್ಲೆ ಅದೇ ಒಂದು ಕೊರ್ಲೆ ಒಂದು ರಡ್ ಒಂದು ಗೋಲ್ಡ್ ಅತ್ತೆ ಒಂದು ಇಂಚ ನೋಡ್ಕೊಂಡು ಬೋನಾಗ ತಾಳ್ದು ಬೋಂಡು ಮಲ್ಲೆ ಇಲ್ಲ ಅವಾ ಏನ ಜಾತು ಇಂಜಿಂದ ಮಾರ ಇರಗೆ ಹೆಂಗೊಂದು ಕೊರ್ಲೆ ಮಾರ ಮಾರ್ಕೆಟ್ ಡಲ್ಲು ಹೇಗೆ ಬನ್ನಿ ಓಕೆ ಈ ಹೆಂಗ್ ಅದು ಕೊರ್ಪಾರು ಇರ್ದಾಲ ಪಾಡ್ಜಿರಿ ಗೊತ್ತಿತ್ತು ಅದೇ ಮೆಕ್ಕೇನು ಅದ ಓಕೆ 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 ಗ್ರೇಟ್ ಅದೇ ಗೋಲ್ಡ್ ಸ್ಟೇಜ್ ಗೋಲ್ಡ್ ಸ್ಟೇಜಾ ಇಷ್ಟನಾ ಇದಾನೆ ಪಡ್ಜರಿ ಇದಾನೆ ಪಡ್ಜರಿ ಗೋಲ್ಡ್ ವೈಟ್ ನಂಗೆ ಗೋಲ್ಡ್ ಇಷ್ಟ ಓ ಹಾಗಾದ್ರೆ ಕೊಡಿ ಎಲ್ಲಿಂಟು ಗೋಲ್ಡ್ ಗೋಲ್ಡ್ ಎಲ್ಲಿಂಟು ಗೋಲ್ಡ್ ಇದೆಲ್ಲ ಗೋಲ್ಡ್ ಅಲ್ಲ ಕೊಡಿ ನಂಗೆ ಕೊಡಿ ಪ್ಲೀಸ್ ಪ್ಲೀಸ್ ಅವ್ರು ಕೊಡ್ತಾರಂತೆ ಅವ್ರು ಪಾಪ ಪ್ರಾಮಿಸ್ ಮಾಡಿದ್ದಾರೆ ಕೊಪ್ಪರದೇರೆ ಇಜ್ಜ ಹಾಗಾದ್ರೆ ಕೊಡಿ ನಂಗೆ ಕೊಡಲ್ವಾ ಕೊಡಿ ಗೋಲ್ಡ್ ಕೊಡಿ ನಂಗೆ ಇಲ್ವಾ ಓಕೆ ಈಗ ಓ ಫೇವ್ರೆಟ್ ಬರ್ಡ್ ಬರ್ಡ್ಸ್ ಓ ಇರಗೆ ಇಷ್ಟ ಬರ್ಡ್ಸ್ ಇರು ತೂತಿ ನಿಜ ರೆಡ್ ಬರ್ಡ್ ರೆಡ್ ಬರ್ಡ್ ಅಲ್ಲ ಯಾವ್ದು ಮರ ರೆಡ್ ಬರ್ಡ್ ಅದು ಗೊತ್ತಿಲ್ಲ ಅವೇಚಿನ ಅಂಶ ತಂದೂರಿ ಮಂದಿನವಲ್ಲ ಅಂಚನ ಇದು ಈ ತಂದೂರಿ ಮಾಡ್ತಾರ ನೋಡಿ ಈ ಕೋಳಿ ದೊಡ್ಡ ನೀವು ನಾನ್ ವೆಜ್ ತಿಂತೀರಾ ಕೋಳಿ ತಿಂತೀರಾ ಇಲ್ವಾ ಬ್ರಾಹ್ಮಿಣ್ಸ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಓಕೆ ಮತ್ತೆ ಇರಿಗೆ ಹುಳಿ ಫಿಶ್ ಫಿಶ್ ತಿಂತೀರಾ ನೀವು ಫಿಶ್ ತಿಂತೀರಾ ನೀವು ಕೋಳಿ ತಿನ್ನಲ್ಲ ಓಕೆ 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 ಸಾರಿ ಚಿಚ್ಚಿ ತಿಂತೀರಿ ಯಾವ್ದು ಚಿಚ್ಚಿ ಚಿಚ್ಚಿಯಾ ಅದು ಅಂದ್ರೆ ಕರೆಕ್ಟ್ ಗೊತ್ತಾಯ್ತು ನೀವು ಫಿಶ್ ತಿಂತೀರಿ ಯಾವ ಫಿಶ್ ಇಷ್ಟ ನಿಮ್ಗೆ ಆರೆಂಜ್ ಫಿಶ್ ಆರೆಂಜ್ ಫಿಶ್ ಓಕೆ ಆರೆಂಜ್ ಫಿಶ್ ಮತ್ತೆ ಚಿಚ್ಚಿ ಓಕೆ 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 ಅದು ಇಷ್ಟ ಮತ್ತೆ ನೆಕ್ಸ್ಟ್ ಗೊತ್ತಿಲ್ಲ ಚಿಚ್ಚಿ ಸಾರ್ ಚಿಚ್ಚಿ ಸಾರ್ ಓಕೆ ಓಕೆ ಗ್ರೇಟ್ ಅಂಡ್ ಇದು ಫಿಶ್ ಇಷ್ಟ ಅಲ್ಲ ನಿಮಗೆ ನಮಗೆ ಬೂತಾಯಿ ಅಂಜಾಲ್ ಅದೆಲ್ಲ ಇಷ್ಟ ನಮಗೆ ಹೌದೌದು ಭಯಂಕರ ಹೊಸ ಹೆಸರು ಕೇಳಿದ್ ನಾನು ಇರ್ಲಿ ಬಟ್ ನಮಗೆ ಚಿಕನ್ ಇಷ್ಟ ಆಗಲ್ಲ ಚಿಕನ್ ತಿನ್ನಲ್ವಾ ನೀವು ಇಷ್ಟ ಫಿಶ್ ಇಷ್ಟ ಹೌದಾ ಓಕೆ ಅದೆಲ್ಲ ತಿಂತೀರಾ ಓಕೆ ಹೇಗಿದೆ ಚಿಕನ್ ಇಷ್ಟನಾ ಚಿಕನ್ ಹೂವು ಇಷ್ಟ ಈಗ ಚಿಕನ್ ಚಿಲ್ಲಿ ಇಷ್ಟನಾ ಚಿಕನ್ ಕಬಾಬ್ ಇಷ್ಟನೇ ಚಿಕನ್ ಸಾರೆ ಓಕೆ ಇದಾಗೆ ಸಾರು ಮೀಲಿಂದ ಬಕ ಸಾರು ಖಾರಾಪುಜಿ ಬಕ ಪೂರೆ ಸಾರು ಖಾರಾಪುಜಿ ಓ ಸಾರು ಖಾಲಿ ಆಪುಜಿ ಅಂತ ಕಬಾಬ್ ಅಂದ್ರೆ ಸಿಂಗಲ್ ಕಬಾಬ್ ಖಾರ ಇರಲ್ಲ ಖಾರ ಇರಲ್ಲ ಸಾರಿ ಖಾರ ಇರಲ್ಲ ಅಲ್ಲ ಓಕೆ ಓಕೆ ಖಾರ ಸಿಹಿ ಇರ್ತದಲ್ಲ ಸಿಹಿ ಇರ್ತದ ಖಾರ ಇರಲ್ಲ ಕಮ್ಮಿ ಮಾಡ್ತಾರೆ ಖಾರ ಅಲ್ಲ ಓಕೆ ಇರಿದಾದ ಇಲ್ಲ ರೀ ಇರೆಗೂ ಇಷ್ಟ ಫಿಶ್ ಖಾರ ಇರಲ್ಲ ಫಿಶ್ ಖಾರ ಇರಲ್ಲ ಅಲ್ಲ ಕರೆಕ್ಟ್ ಕರೆಕ್ಟ್ ಮತ್ತೆ ಎಂತ ಖಾರ ಇರ್ತದೆ ಚಿನ್ನ ಖಾರ ಇರಲ್ಲ ಅದು 100% ಓಕೆ ಚಿಕ್ಕಿ ಸಾರು ಖಾರ ಇರಲ್ಲ ಚಿಕನ್ ಅಲ್ಲ ಚಿಕನ್ ಸಾರು ಬಾರಿ ನಂಗೆ ಬಾರಿ ಕನ್ಫ್ಯೂಸ್ ಆಗ್ತುಂಟು ಈಗ ನಿಮ್ದು ಫೇವ್ರೆಟ್ ಬರ್ಡ್ ಯಾವುದು ಆರೆಂಜ್ ಫೇವ್ರೆಟ್ ಬರ್ಡ್ ಆರೆಂಜ್ ಓಕೆ ಇನ್ನೊಂದು ಯಾವ್ದು ಬರ್ಡ್ ಕೆಂಪಿದಲ್ಲ ರೆಡ್ ಅದೇ ರೆಡ್ 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 ಓಕೆ ಬರ್ಡ್ಸ್ ಯಾವುದು ಬರ್ಡ್ಸ್ ಪ್ಯಾರೆಟ್ ಪಿಕಾಕ್ ಪ್ಯಾರೆಟ್ ನಮ್ಗೆ ಇಷ್ಟ ಪ್ಯಾರೆಟ್ ಇಷ್ಟನಾ ಯಾವ ಕಲರ್ ಅದು ಪ್ಯಾರೆಟ್ ಗ್ರೀನ್ ಓ ಕಲರ್ ಗ್ರೀನ್ ಕಲರ್ ಓಕೆ ಸೂಪರ್ ಸೂಪರ್ ನಿಮ್ಗೆ ಗೊತ್ತಾಯ್ತು ಮಾರ ಗ್ರೀನ್ ಕಲರ್ ಪಿಕಾಕ್ ಯಾವ ಕಲರ್ ಪಿಕಾಕ್ ಯಾವ ಕಲರ್ ಬ್ಲೂ ಕಲರ್ ಹೌದಾ ಸೂಪರ್ ಮಾರ ಬೇರೆ ಬೇರೆ ಕಲರ್ ಬೇರೆ ಅದ್ರ ಮಿಕ್ಸ್ ಎಲ್ಲ ಇರ್ತದಲ್ಲ ಕರೆಕ್ಟ್ ಕರೆಕ್ಟ್ ಮಿಕ್ಸ್ ಮಾಡಿ ಮಾಡಿದ್ರೆ ಬ್ಲೂ ಕಲರ್ ಬರುತ್ತೆ ಮಿಕ್ಸ್ ಮಾಡುವಾಗ ನಂಗೆ ಸ್ವಲ್ಪ ಡೌಟ್ ಆಯ್ತು ಮಿಕ್ಸ್ ಮಾಡಿ ಎಲ್ಲ ಎಣ್ಣೆ ಬಿಡಿ ಅಂತ ಆ ತರ ಯೋಚನೆ ಆಯ್ತು ನಂಗೆ ಬೇಡ ಬಿಡಿ ಈಗ ನಿಮ್ಗೆ ಈಗ ಪಿಕಾಕ್ ಆಯ್ತು ಈಗ ಕಾಗೆ ಯಾವ ಕಲರ್ ಕುರೋ ಬ್ಲ್ಯಾಕ್ ಕಲರ್ ಹೌದಾ ಓಕೆ 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 ಇರ್ನ ಕಕ್ಕೆ ಯಾವ ಕಲರ್
ಪಕ್ಕಡ ನಡಿಚಿ ಮನೆ ಮಂಡ್ರೆ ಕೆಂಪಾತು ನಂದು ಕಕ್ಕೆ ಅವು ಎಣ್ಣೆಗೆ ಬಿಡ್ತೀನಿ ಮಂಡಿರು ಕಕ್ಕೆ ಆಪಲ್ ಬ್ಲ್ಯಾಕ್ ಬಕ್ಕ ಬ್ಯಾತ ಹೂ ಇಷ್ಟ ಬ್ಯಾತ ಬರ್ಡ್ಸ್ ಹೂ ಇಷ್ಟ ಪಿಕಾಕ್ ಬಕ್ಕ ಪಿಕಾಕ್ ಕಲರ್ ಪಿಕಾಕ್ ಗ್ರೀನ್ ಉಂಡು ಕರೆಕ್ಟ್ ಒಂತ ಗ್ರೀನ್ ಉಂಡು ಬಕ್ಕ ಬ್ಯಾತ ಹೂ ಎನಿಮಲ್ಸ್ ಇಷ್ಟ ಲಯನ್ ಎಂಚ ಮಲ್ಪುಂಡು ನಂಗೆ ಟೈಗರ್ ಇಷ್ಟ. ಹೌದಾ ಸ್ವಲ್ಪ ಬಂದೆ ಈ ಲಯನ್ ಎಂಚ ಮಲ್ಪುಂಡು ಸೌಂಡ್ ಎಂಚ ಸೌಂಡ್ ಎಂಚ ಲಯನ್ ಸೌಂಡ್ ಎಂಚ ಮಲ್ಪುಂಡು ದೇವಾ ಲಯನ್. ಈಗ ನಿಮ್ಮ ಲಯನ್ ಹೇಗುಂಟು? ಹಾಗೇನೆ ನೀವೀಗ ಸೌಂಡ್ ಮಾಡ್ಬೇಕು, ಹಾಗೇನ ಬಿಡುದಿಲ್ಲ ನಾನು. ಸೌಂಡ್ ಮಾಡಿ ಒಂಚೂರು ಕಪ್ಪ ಉಂಟು ಅದೇ ಕರೆಕ್ಟ್ ಅಪ್ಪ ಅವು ಸರಿ ಅಪ್ಪ ಅಂಚ. ಓಕೆ ನೆಕ್ಸ್ಟ್ ಎನಿಮಲ್ ಇಷ್ಟ ನನಗೆ ಟೈಗರ್ ಎಂಚ ಅನ್ಕೊಂಡು ಅಂತ ಕಪ್ಪ ಉಂಟು ಐಕ್ಲ ಅವು ಒಟ್ಟಿಗೆ ಇದ್ದೀನಿ ನಾನು. ಓಕೆ ಎಲಿಫೆಂಟ್ ಎಂಚ ಅನ್ಕೊಂಡು ದೇವಾ. ಓಕೆ ನೆಕ್ಸ್ಟ್ ಮಂಕಿ ಎಂಚ ಅನ್ಕೊಂಡು ಅವು ಎಂಚ ಮಾಡ್ಬಿಡಿ ಯಾವುದು? ಅದು ಚಿಂಪಾಂಜಿ ಅದು ಮಾಡೋದು ಅಲ್ಲ. ಮಂಕಿ ಹೇಗೆ ಮಾಡುದು? ಮಂಕಿ ಲಯನ್ ಹೇಗೆ ಮಾಡ್ತದೆ? ಲಯನ್ ಭಯಂಕರ ಉಂಟು ಮಾಡಿ. ಇದು ಮತ್ತೆ ಸ್ನೇಕ್ ಹೇಗೆ ಮಾಡ್ತದೆ? ಸ್ನೇಕ್ ಗೊತ್ತಿಲ್ಲ. ನೀವು ನೋಡ್ಲಿಲ್ಲ ಅಲ್ಲ. ಓಕೆ ಅದು ಭಯಂಕರ ಅಲ್ಲ ಹೋಗುದಲ್ಲ. ಓಕೆ ಅದು ಮೇಲೆ ಹೋಗ್ಬೇಡ. ಇಲ್ಲಿ ಓಕೆ ಗ್ರೇಟ್. ಈಗ ಸ್ನೇಕ್ ಆಯ್ತು, ಮತ್ತೆ ಕ್ರೋ ಹೇಗೆ ಮಾಡ್ತದೆ? ಆಗ್ಲಿ ಅದು ಸಣ್ಣ ಮರಿ ಅಲ್ಲ. ಕರೆಕ್ಟ್ ಗೊತ್ತಾಯ್ತು. ಕಾಗೆ ಮಾಡುದು ಚ್ಯೂ ಅಲ್ಲ. ಓಕೆ ಪಿಕಾಕ್ ಇಂಚ ಹಾಕೊಂಡು ಕಾಗೆ ಚ್ಯೂ ಅಲ್ಲ. ಮತ್ತೆ ಬೇರೆ ಯಾವ್ದುಂಟು? ಅದು ಕರೆಕ್ಟ್ ನೋಡಿ. ಓಕೆ ನೆಕ್ಸ್ಟ್ ಯಾವ್ದು? ಪ್ಯಾರೆಟ್ ಹೇಗೆ ಮಾಡ್ತದೆ? ಗೊತ್ತಿಲ್ಲ. ಓಕೆ ಸೂಪರ್ ಮಾರ, ಬಾರಿ ಖುಷಿ ಆಯ್ತು. ಇರ್ನ ಪ್ಯಾರೆಟ್ ಎಂಚ ಹಾಲ್ಪುಂಡು ಬುಲ್ಪುಂಡು ಅಮ್ಮ ಬುಲ್ಪುಣೆ ಬಗೆಂಚ ಬುಲ್ಪುಡು ಪ್ಯಾರೆಟ್ ಎಂಚ ಬುಲ್ಪುಂಡು ಲಯನ್ ಎಂಚ ಬುಲ್ಪುಂಡು ಮಂಕಿ ಎಂಚ ಬುಲ್ಪುಂಡು ಮಂಕಿ ಅಂತ ತೋರ ಎನ್ನ ಲೆಕ್ಕನೆ ಐತೆ ಅಂದಂದ ಮಲ್ಲೆ ಇಜ್ಜಾರ ಓಕೆ ಸೊ ವೀಕ್ಷಕರು ಒಂದು ಸಣ್ಣ ಬ್ರೇಕ್ ಅಂತ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರೆದು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬೇಕಂದ್ರೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಏತಾನೆ ಯಾರು ಬಂದಿದ್ದಾರೆ ಮನೆಯಿಂದ? ಗೊತ್ತಿಲ್ಲ. ಒಬ್ಬರೇ ಬಂದಿದ್ದಾರೆ ನೀವು? ಅಪ್ಪ ಬಂದಿದ್ದಾರಾ? ಅಮ್ಮ ಡ್ಯಾಡಿ. ಓಕೆ ಅಮ್ಮ ಡ್ಯಾಡಿ ಬಂದಿದ್ದಾರೆ. ಓಕೆ ಅವ್ರ ಜೊತೆ ಮಾತಾಡ್ತೇನೆ. ಅಮ್ಮನ ಹೆಸರಿಗೆ ದೀಪ. ಓಕೆ ಅಪ್ಪನ ಹೆಸರಿಗೆ ಚಂದ್ರಕಾಂತ್. ಓಕೆ ಚಂದ್ರಕಾಂತ್. ಓಕೆ ಸೂಪರ್. ಸೊ ಅವ್ರ ಹತ್ರ ನಾನು ಮಾತಾಡ್ತೇನೆ. ರೆಡಿ? ನಮಸ್ಕಾರ ಸರ್. ನಿಮ್ಮ ಹೆಸರು? ಚಂದ್ರಕಾಂತ್. ಓಕೆ ಏನ್ ಕೆಲಸ ಮಾಡ್ತಿದ್ದೀರಾ ಸರ್ ನೀವು? ನಾನು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದೇನೆ. ಹೌದಾ ಸರ್? ಲೋನ್ ಬೇಗ ಸಿಗ್ತದೆ ಸರ್ ನನಗೆ? ಸಿಗುತ್ತೆ. ಅಂಡ್ ಇವ್ರ ಮನೇಲಿ ಹೇಗೆ ಸರ್? ಹೆಂಗೆ ಇರ್ತಾರೆ ಚುಟ್ಟಿ?
ಹೌದಾ, ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ ಮುಂಚೆ? ಹೌದು ಹೌದು. ಓಕೆ ಗ್ರೇಟ್. ಆ್ಯಂಡ್ ಪದ್ಯ ಎಲ್ಲ ನೀವೇ ಕಲಿಸಿದಂತೆ, ಪದ್ಯ ಎಲ್ಲ ಒಳ್ಳೆ ಪದ್ಯ ಎಲ್ಲ ಹೇಳಿದ್ದಾರೆ, ಸ್ಟೋರಿ ಹೇಳಿದ್ದಾರೆ, ಸೂಪರ್ ಆಗಿ. ವೈಫ್ ಕಲಿಸ್ತಾರೆ. ಹೌದಾ, ನೀವು ಕಲಿಸ್ತೀರಾ? ಬೋತ್ ಲೈಕ್ ನಾವು ಶೇರ್ ಮಾಡ್ಕೊತೀವಿ. ಹೌದಾ, ಓಕೆ ಗ್ರೇಟ್. ಆ್ಯಂಡ್ ಏನು ಟ್ಯಾಲೆಂಟ್ ಇದೆ ಇವರಿಗೆ, ನೀವು ಜಸ್ಟ್ ನೋಟ್ ಮಾಡೋದಾದ್ರೆ ಮನೆಯಲ್ಲಿ? ಶಿ ಪೇಂಟ್ಸ್ ವೆಲ್. ಓಕೆ. Coloring she's interested predominantly. Okay. And writing ಓದೋದೆಲ್ಲ she's good. Super. Other than that she's engaged herself whatever with available items ಅಲ್ಲಿ ಅವಳೇ ಆಟ ಆಡ್ಕೊಂಡು ಜಾಲಿ ಆಗಿರ್ತಾಳೆ ಅಲ್ವಾ. ಓಕೆ. ಸೊ ಈ ಸತಿ ಏನೋ ಅವ್ರು ಹೇಳಿದ್ರು ಪಟಾಕಿ ಮತ್ತೆ ಇದು ದೀಪಾವಳಿ ಹಬ್ಬ ಅಲ್ಲ, ಸೊ ಏನೋ ಡ್ರೆಸ್ ಇವತ್ತು ಸ್ವಲ್ಪ ಆರೆಂಜ್, ಈ ವರ್ಷ ಡ್ರೆಸ್ ಒಳ್ಳೇದಿದೆ ಅಂತೆ ತುಂಬ ಹೇಳ್ತಿದ್ರು. ಅದ್ರ ಬಗ್ಗೆ ನೀವು ಹೇಳಿ, ಸೊ ನಮಗೂ ಕೂಡ ಒಂದು ಡ್ರೆಸ್ ಗಿಫ್ಟ್ ಮಾಡೋದಾದ್ರೆ ಹಾಗೆ ಹೇಳಿದ್ ನಾನು. ಓಕೆ, ಸೊ ಗ್ರೇಟ್. ಅವ್ರ ಖುಷಿ ಇದೆ. ಹೌದೌದು, ಶಿ ಇಸ್ ವೆರಿ ಹ್ಯಾಪಿ ಟುಡೇ. ಓಕೆ, ಡ್ರೆಸ್ ಪರ್ಚೇಸ್ ಮಾಡೋ ಇವರನ್ನ ಕರ್ಕೊಂಡು ಹೋಗ್ತಾರೆ. ಅವಳೇ ಬಂದು ಅವಳೇ ಪರ್ಚೇಸ್ ಮಾಡ್ಕೊಳ್ತಾಳೆ. ಹೌದಾ? ಓ ಓಕೆ. ಸೊ ಟೀಚಿಂಗ್ ಮಾಡ್ತಾರ ಬಂದು? ಏನಾಗ್ಬೋದು ಇವ್ರ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಥಿಂಕಿಂಗ್ ಪ್ರಕಾರ? ನಾನೇ ಬಂದು ಡ್ರೆಸ್ ತಗೊಂಡು ಹಾಕುತ್ತೇನೆ. ಅದೇ ಭಯಂಕರ ಇವರು ಅಲ್ವಾ. ಓಕೆ, ಸೊ ಏನಾಗ್ತಾರೆ ಫ್ಯೂಚರ್ ಅಲ್ಲಿ ನಿಮ್ಮ ಪ್ರಕಾರ? She is good in orating. Maybe she may be a good administrator. Okay, super. So great, and all the best sir ನಿಮಗೆ. And ಅಮ್ಮನ ಹತ್ರ ಮಾತಾಡೋಣ ಸ್ವಲ್ಪ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ದೀಪಾ. ದೀಪಾ. ಓಕೆ, ಸ್ವಲ್ಪ ನೀವು ಸ್ಟ್ರಿಕ್ಟ್ ಅಂತಲ್ವಾ? ಹಾಗೇನಿಲ್ಲ. ಹೌದಾ, ಸ್ವಲ್ಪ ಸ್ಟ್ರಿಕ್ಟ್ ಅವರು ಅಲ್ವಾ? ಇಲ್ಲ, ಅವರಿಗೆ ಹೇಳಲ್ಲ, ಗೊತ್ತಿದೆ ನನಗೆ. ಏನ್ ತಿಂಡಿ ಇಷ್ಟ ಆಗುತ್ತೆ ಇವರಿಗೆ? ಅವಳಿಗೆ ಪೂರಿ ಇಷ್ಟ. ಓ, ಅದೇ ಭಯಂಕರ ಪೂರಿ ಮಾಡಿದ್ದಾರೆ ಇವರು. ಓಕೆ, ಒಳ್ಳೆ ಪೂರಿ ಮಾಡಿದ್ದಾರೆ. ನಾನು ಮನೇಲಿ ಹೋಗಿ ಟ್ರೈ ಮಾಡ್ತೇನೆ. ಓಕೆ, ಸೊ ಗ್ರೇಟ್. ಅಂಡ್ ಮತ್ತೆ ನೀವು ಬೈತೀರಾ ಜಾಸ್ತಿ ಆಗಿ ಇವರಿಗೆ? ಇಲ್ಲ ಅಲ್ಲ, ನೀವು ಪಾಪ ನಂಗೆ ಗೊತ್ತು. ಗಲಾಟೆ ಮಾಡಿದಾಗ ಬೈತೀರಾ. ಓಕೆ, ಅಂಡ್ ಜಾಬ್ ಹೋಗ್ತಿದ್ದೀರಾ ನೀವು? ಇಲ್ಲ, ಮುಂಚೆ ಮಾಡ್ತಿದ್ದೆ, ಈಗ ರಿಸೈನ್ ಮಾಡಿ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ಎರಡೇನು ಮಾತಾಡ್ಬೇಕು ಕೂಡ ನಮಸ್ತೆ ಎಂಡಿಗೆ ಹಿಂಗೆ ಅದೇ ಕರೆಕ್ಟ್. ಏರ್ ಬರ್ಬೈದೇರಿ ಎಲ್ಲದ್ದೆ? ಅಮ್ಮ ಬಕ್ಕ ಪಪ್ಪ. ಅಮ್ಮ ಬಕ್ಕ ಪಪ್ಪ. ಅಮ್ಮನ ಬುತ್ತಾರ್ದತೆ? ಮಾಲತಿ. ಮಾಲತಿ. ಓಕೆ, ಸೊ ಪಪ್ಪನ ಬುತ್ತಾರ? ಜಗದೀಶ್. ಒಂದೇಟಿ ಏರ್ ಜೋರು ಬನ್ನಿ ಹೆಂಗೆ ಫಸ್ಟ್ ಪಂಡ ನಿಕಲ ಕೆಲವು ಗಲಾಟೆ ಪುರಾಪ ನಾವೇನ ಸೊಲ್ಯೂಷನ್ ಕೊಡ್ಪೆ ಅದಕ್ಕೆ. ಪಪ್ಪ ಪಾಪನ ಅಮ್ಮ ಪಾಪನ? ಇರುವಿರ್ಲ ಪಾಪ. ಓಕೆ, ಇರುವಿರ್ಲ ಪಾಪ. ಇದು ಅಮ್ಮನ ಬಾತೇರ ಎರಡು ಬಾತಾಡು ಫಸ್ಟ್ ಪಪ್ಪಡ ಬಾತಾರ? ಹೌದಾ, ಪಪ್ಪನ ಬುತ್ತಾರ್ದತೆ? ಜಗದೀಶ್. ಜಗದೀಶ್. ಅಪ್ಪ ಅಂದ್ರೆ ಡ್ಯಾಡಿ. ಅದೇ ಅಪ್ಪ ಅಂದ್ರೆ ಡ್ಯಾಡಿ. ಸಾರಿ, ಕರೆಕ್ಟ್ ಕರೆಕ್ಟ್, ಗೊತ್ತಾಯ್ತು ನಂಗೆ. ಓಕೆ, ನಮಸ್ತೆ ಸರ್. ನಮಸ್ತೆ. ಮಮ್ಮಿ ಅಂದ್ರೆ ಅಮ್ಮ. ಹೌದೌದು, ಮಮ್ಮಿ ಅಂದ್ರೆ ಅಮ್ಮ. ಇನ್ನ ಪುದರೆ? ಜಗದೀಶ್. ಓಕೆ, ಸೊ ಮೇರೆ ಇಲ್ಲ ಎಂಚ ಮಸ್ತ್ ಸೈಲೆಂಟ್ ಅಂದತೆ? ಜೋರ್ಲೆ ಎಂಕದಾದ ನೀನು ಇಂತ ಸೈಲೆಂಟ್ ಇತ್ತಿಲ್ಲ ಕೊಲ್ಲೇರ ಅಂಚ. ಓಕೆ, ಜೋರ್ ಪಂಡ ಎಂಚ ದಾದ ಬರುವಂತ ಬೇರೆ ಇಲ್ಲಾಡು ಅಂಚದಾಲೇಜಿ ಪಂಡಕ್ಕೆ ಈರ ಮಸ್ತ್ ಪಾಪನ ಅಂದತೆ ಇದೆಯಾ? ಓಕೆ, ಯಾರು ಪಾಪನ? ಈ ಪಾಪ ಸತ್ಯ ಮಾಡ ನಿಂಗೆ ಈ ಸತ್ಯ ಮಲ್ಲೆ ಪಾಪನ? ಓಕೆ, ಈ ಪಾಪನ ಸರ್ ಈರೆ ಬನ್ಲೆ ಇಚ್ಛಾ ಪಾಪ ಅದು ಕರೆಕ್ಟ್ ಅಮ್ಮ. ಓಕೆ, ಸೊ ಮೇರೆ ದಾದಕ್ಕೇನೆ ಪೂರ ಕೊಡ್ಪಾರ ಅನ್ನದೆ? ಹಾ ಕರೆಕ್ಟ್. ಚಾಕ್ಲೇಟ್ ಬಂಡ ಇಷ್ಟ ಅನ್ನದೆ? ಓ ಚಾಕ್ಲೇಟ್ ಬರೀ ಇಷ್ಟ ಮೇರೆಗ? ಡೈರಿ ಮಿಲ್ಕ್. ಓಕೆ ಓಕೆ, ಮೇರೆಗೆ ಸ್ಟೋರಿ ಪೂರ ಪನ್ಪರ ಜಾಸ್ತಿ ಅದು ನಿದ್ರೆ ಬತ್ತಿಜಿಂದ ಅಂಡ ಸ್ಟೋರಿ ಪೂರ ಪನ್ಪರ್ಗೆ ಇರು ಅಂದ ಈ ಬಂಜಾರ ಈರು ಕೆಲವೊಬ್ಬರು ಸ್ಟೋರಿ ಬಂದ್ ಮೇರೆ ಬಂತಿರತ್ತೆ ಸ್ಟೋರಿ. ಓಕೆ, ಡ್ರೈವಿಂಗ್ ಕಲ್ಪ ಒಂದಿಲ್ಲ ರೀ ಅಂತೆ ಇತ್ತೆ ಇಜ್ಜ ನನ್ನ ಕಲ್ಪವರ ಅದೇ. ಓಕೆ ಗ್ರೇಟ್. ಓಕೆ ಸೂಪರ್. ಅಂಡ್ ಇಲ್ಲಡ್ ಮೇರೆ ಏನ್ ಜಾಸ್ತಿ ಅದು ಆಕ್ಟಿವ್ ಅದು ಪೇರ ಸಿಂಗಿಂಗ್ ಮಲ್ಪೇರ? ಸಿಂಗಿಂಗ್ ಪದ್ಯ ಮನ್ಪೇರ? ಕಡಿಮೆ ಕಡಿಮೆ. ಇನ್ನೊಂದು ಕಾಂಡ ಪದ್ಯ ಬನ್ ಅಂತಾರೆ ಅದೇ ಇರಾಗ ಎಚ್ಚರಿಕೆ ಅಂಟ ರಪಕ್ಕ ಐಜಿ. ಓಕೆ ಸೂಪರ್. ಅಂಚದು ಈರ್ ಪಾಪ ತೋಜು ಹೆಂಗ್ ಅಂಚದು ಈರ್ ಅಂಚನೆ ಉಪ್ಲೆ ಅಂಡ್ ಏರಾಣ ಬರ್ತಿ ಪಾಪ ಓಡತ್ತೆ ಅಲ್ವಾ? ಓಕೆ, ಅಂಡ್ ಅಮ್ಮಡ ಪಾತ್ರ ಗತ್ತುಗ ಅಮ್ಮ ದಾದ ಮನ್ಪೇರದು. ನಮಸ್ತೆ. ನಮಸ್ತೆ. ಈರ್ನ ಬುದಾರೆ? ಮಾಲತಿ. ಈರ್ ಭಯಂಕರ ಜೋರುಲ್ಲ ಅದೇ. ಓಕೆ, ಎಸ್. ಸೊ ಮೇರೆ ಜೋರ್ ಈ ರೀತಿ ಬನ್ನಿ ಪಾಪ ಅಂದದೆ ಪಾಪ ಈರ್ದಾದ ತಿಂಡಿ ಬರೋ ಬರ್ರಿ ಮೇರೆ ಪಂಡ್ರ ಅವ್ನು ಇಡ್ಲಿ ಮಲ್ಪೇರ್ ಮಾರ ಆತು ಸೋಕುದ ಅಂತ ಹೋಗ್ಬಂಡ್ರ ಬೈನಿ. ಓಕೆ, ಇಡ್ಲಿ ಮಲ್ಪನ್ಪುರ್ರಿ ಬಾರಿ ಪೂರ ಮಲ್ಪ ಅಂದೆ ಅಲ್ಲಿಗೆ ದೋಸೆ ರೈಸ್ ದ ಐಟಮ್ ಮಸ್ತ್ ಇಷ್ಟ. ಬಕ್ಕ ರೋಟಿ ಚಪಾತಿ ಪೂರ ಇಷ್ಟ. ಗಂಜಿ ಪೂರ ಇಷ್ಟಾನೆ? ಚೂರ್ ಅದೇ ರೈಸ್ ಪೂರ ರೋಟಿ ಅವು ಪೂರ ಬಾರಿ ಇಷ್ಟ ಅದೇ. ಅದೇ 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 ಕರೆಕ್ಟ್ ಗೊತ್ತಾಯ್ತು. ಓಕೆ, ಅಂಚದೆ ದಾದಾ ಪೇರ್ ಇನ್ ಫ್ಯೂಚರ್ ಇರ್ನೊಂಜಿ ಅಂದಾಜಿ ದಾದ ಆವಡು ಇರ್ನೊಂಜಿ ಇಷ್ಟ? ಬಾಕ್ಸರ್. ಬಾಕ್ಸರ್ ಅರ ಇರ್ನೊಂಜಿ ಆಸೆನಾ? ಅರ ಓಕೆ, ಅರ್ನ ಆಸೆ ಬಾಕ್ಸರ್ ಅವ ಈ ರೆಕಾರ್ಡೆ ಬಂತು ಡೆಡ್ ಐತಿ. ಒಂಚೂರು ದೂರ ಆಯ್ತದ ಅಮ್ಮ. ಓ ದೇವ, ಒಂಚೂರು ಮಿಸ್ ಆಗಿ ಬಾಕ್ಸಿಂಗ್ ಆತು
ఓకే సూపర్ అండ్ మీరు దాదాపు ಮಿಸ್ ಆಯ್ತು ಅಂದ್ರೆ ಮಿಸ್ ಆಯ್ತು. కరెక్ట్ Boxing కరెక్ట్ class కరెక్ట్ for కరెక్ట్ fans. కరెక్ట్ కరెక్ట్ ಬಾಕ್ಸಿಂಗ್ ಕ್ಲಾಸ್ ಬಾಕ್ಸಿಂಗ್ ಕ್ಲಾಸ್ ಹೋಗ್ಬಾರಾ? ಓ ಮೈ ಗಾಡ್ ಬಾಕ್ಸಿಂಗ್ ಕ್ಲಾಸ್ ಹೋಗ್ಬಾರಾ? ಬಾಕ್ಸಿಂಗ್ ಪುಪ್ಪಲ್ ಕರಾಟೆ ಅಬಕಾಸ್ ನ್ಯಾಷನಲ್ ಲೆವೆಲ್ 3rd ಪ್ಲೇಸ್ ಕಂದು. ಓ ಸೂಪರ್ ಸೂಪರ್ ಅವು ಭಯಂಕರ ಇದೆ ಅವು ಭಯಂಕರ ಅವೇಂಚ ಇರ್ರಿ ನಿಖಿಲ್ ಪ್ರಮಾಣಪುನ ಇಂಚ ಇಂಚ ಮಾಡ್ತದೆ ಭಯಂಕರ ಇದೆ ಅವೇಂಚ ಐತೆ 1+1 ಪಂಡ ನಿಖಿಲ್ ಇಂಚನೆ ಅಲ್ಪಾರ 1+1 ಎಂಕುಲ್ ಮಾಲ್ತಾನೆ ಓ ಮಾರ 2+2 ಇಂಚ ಮಾಲ್ತಾನೆ ಫಸ್ಟ್ ಕಮಿತ್ತೆ ಓಕೆ 44 divided by 2 which 44 divided by 2 divided ಅಂದೆ ಈ ಜನ ನಿಖಿಲ್ ಅಬಕಾಸ್ ಬೇತಂಡ ಅಂದ ಮನ್ಲೇಜಿ ಉಪ್ಪಾಡು ಉಪ್ಪಾಡ ಮನ್ಲೇಜಿ ಯಾಲ್ ಮಸ್ತ್ ಕಲ್ದ ಏಕ್ ಬನ್ನಿ ಅನ್ನ ಉಪ್ಪಾಡು ಆಲ್ ದಿ ಬೆಸ್ಟ್ ಇರೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು. ಇರು ಬದಲದೆ ಅನಿಯೋ ಇದು ಭಯಂಕರ ಹೋಯ್ತಾರೆ ಇರು ಓಕೆ ಏರ್ಪುರ ಬೈದೇರಿ ಏರ್ಪುರ ಅನಿ 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 ಏರ್ಪುರ ಬೈದೇರಿ ತಿಲ್ಲದ ಪೂಜಕ್ಕ ಪಪ್ಪ ಪಪ್ಪ ಅಬ್ಬ 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 ಅಮ್ಮ ಅಮ್ಮ ಓಕೆ ಅಮ್ಮ ಬಗ ಅಮ್ಮ ಅಣ್ಣ ಅಣ್ಣ ಸ್ನೇಹಕ್ಕ ಸ್ನೇಹ ಅಕ್ಕ ಪೂಜಕ್ಕ ಸ್ನೇಹಕ್ಕಲ್ಲ ಪಾರ್ಲರ್ ಕಷ್ಟ ಪಾರ್ಲರ್ದ ಕಷ್ಟ ಹಾಗಾದ್ರೆ ಪಾತ್ರೆ ಅದೇ ಓಕೆ ಸುರುಟಿ ಎರಡ ಪಾತ್ರೆಡು ಅಪ್ಪ ಅಮ್ಮಡನಾ ಓಕೆ ಅಮ್ಮಡ ಪಾತ್ರೆಡ ಅಥವಾ ಪಪ್ಪಡ ಪಾತ್ರೆಡ ಪಪ್ಪಗೆ ಒಂದು ತುಳು ಹಿಂದಿ ಇಂಗ್ಲಿಷ್ ಪೂರ ಬರ್ಪುಣ ಆರ್ ಹಿಂದಿ ಮಾತ್ರ ಪಾತ್ರ ನಗತ್ತೆ ಅಮ್ಮ ಯುಪಿ यूपिया अंकल के ए ओके अरे बात करो ना पपड़ा तू हिंदी में बात करो थोड़ा हिंदी में बात करो हम तुलु में बोलते हैं तो हिंदी में बात करो हम तुलु में बात करते हैं तो हिंदी में ट्रांसलेट करो ठीक है ओके ठीक है बचाओ ओके नमस्ते सर नमस्ते अरे पुत्र दादी बाबूलाल तुम्हारा पुत्र क्या है पूछना पापा हाँ तुम्हारा नाम क्या है हाँ क्या है सर बाबूलाल यादव. ओके ओके क्या कैसा करता है खेल 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 पापा हाँ तुम क्या काम करते हो हाँ Full ceiling design. ಓ ಸೂಪರ್ ಸರ್ ಇರ್ನ ಕ್ವಾಲಿಟಿ ಇಲ್ಲಡ ಇಂಚ ಅಂತ ಕೇಳಲಿ ಇಲ್ಲಡ ಇಂಚ ಕೇಳಲಿ पापा तुम घर में कैसे तुम नहीं सर तो ಈರ್ ಎಂಚೊಳ್ಳರ್ ಎಂದು ಈರ್ ಎಂಚೊಳ್ಳರ್ ಇಲ್ಲಡ ಕೇಳಲಿ पापा तुम कैसे तुमने तू मैं हम हम कैसे हो पापा हाँ मैं कैसे हूँ हाँ अच्छा है बेटा. अच्छा बेटे थोड़ा किरकिरी होते हैं ना थोड़ा टूटी है ओके तो डांस करता है करता है. सुपर करता है ना बहुत अच्छा ड्राइंग में अच्छा है हाँ, ड्राइंग भी करता है. ओके ए प्लस कलर हाँ ड्राइंग एंड कलर ओके ओके मेरा हिंदी तुमको अर्थ होता है हाँ ओके यस सर कलर अಲ್ಲ ಓಕೆ ಎಲ್ಲಿ ಇರುವುದು ಅವರು ಡ್ರಾಯಿಂಗ್ ಅಂದ್ರೆ ಪುಚ್ ಪುಚ್ किधर रहते हो किधर रहते हो उड़पी चित्तपाड़ी. उड़पी चिटपाड़ी में ಕೆಲಸ किधर है ಕೆಲಸ पापा तुम्हारा काम किधर है उड़पी बेंगलोर उड़पी बेंगलुरु चलता है चलता है इंडिया डिस्ट्रिक्ट. हाँ ओके सुपर बारी खुशी होता है सर तुम्हारे के अकोला हाँ अकोला ಈಗ ನಡುಟ್ ಮಾತಿರಲ್ಲಿ ನಿಂದ್ರು ಮಾತಿರ ನಡುಟ್ ಮಾತಿರಲ್ಲಿ ರವೆ ಓಕೆ ಥ್ಯಾಂಕ್ ಯು ಸರ್ मम्मी का बात कर रहा है मम्मी हिंदी आते हैं पप्पा बन ले मम्मी पापा मम्मी को दे दो उबा नमस्ते सर नमस्ते मैडम नमस्ते तुम भी हिंदी बात करते हैं ओ माय गॉड थैंक यू ओके नमस्ते मैडम नमस्ते ಏನ ಬದರ ಇಂಚ सुनीता ಸುನೀತಾ ನಿಖಿಲ್ ಹಿಂದಿ ಬಾತ್ಯಾರ ನಿಲ್ಲಾಡೆ इजी तुळु ಅಂದ तुळु बाका हिंदी ಓಕೆ ಆರು नॉर्थ ಓಕೆ नॉर्थ इंडिया ಓಕೆ ಸೂಪರ್ ಗ್ರೇಟ್ ಬಾರಿ ಖುಷಿ ಅಂಡ್ ಪನ್ ಎಂಕಲ್ಲ ಹಿಂದಿ ಮಸ್ತ್ ಫ್ಲೂಯೆಂಟ್ ಉಂಡು ಹೇಗೆ ಬನ್ನಿ ಓಕೆ ಅಂಡ್ ಮೇರೆ ಇಲ್ಲಡೆ ಇಂಚ ಪಾಪ ಅದೇ ಮಸ್ತ್ ಪಾಪ ಮಸ್ತ್ ಹೆಲ್ಪ್ ಮಾಡ್ತೀರ ಅಂದತ್ತೆ ಬಾಜನ ದೆಕ್ಕದು ಪೂರ ದಕ್ಕು ಇರಂದತ್ತೆ ಈಚೆ ಅಪುರದಲ್ಲಿ ಓಕೆ ಸೂಪರ್ ದಾದಾ ಔಟ್ ಇನ್ ಫ್ಯೂಚರ್ ಮೇರೆ अरे डॉक्टर आवडन ಡಾಕ್ಟರ್ ಹೋಯ್ತು ಕೂಲಿದ್ದಾನೆ ಹೆಜ್ಜಿ ಓಕೆ ಡಾಕ್ಟರ್ ಆಗ್ತಿರೋದೆ ಓಕೆ ಆವಡ ಆಲ್ ದ ಬೆಸ್ಟ್ ಇರೇಗೆ
ಅದು ಸೂಜಿ ಹಾಕೋರಲ್ಲ, ಈಗ ಭಯಂಕರ ಬೇರೆ ಬೇರೆ ಡಾಕ್ಟರ್ ಇದ್ದಾರೆ. ಓಕೆ ಇರ್ಲಿ. ಈತ ಮೇರಿ ಇವ್ರಿ ಚಂದನ್ ಶೆಟ್ಟಿ ಅತಿ ನೀಹನ ಬ್ರದರ್. ನೀಹಾನ ಬ್ರದರ್ ಪ್ಲೀಸ್ तुमको हिंदी आते हैं? नहीं सब आते हैं, तुलु भी आता है, हिंदी Oh my God, thank you for that. Okay, yes, and इधर पुदरिंचा चंदन. ಚಂದನ್. ಚಂದನ್ ಇರ್ದ ಮ್ಯೂಸಿಕ್ ಪುರ ಜಾಸ್ತಿ ಮಾಡ್ಬೋರಾ? ಇಚ್ ಇಜ್ಜಿ ಕ್ಲಾಸ್ ಬ್ಯಾಂಗ್ ಜಾಸ್ತಿ ಉಂಟು. ವಾಸರು ಬ್ಯಾಂಗ್ ಬ್ಯಾಂಗ್ ಪುರ ಜಾಸ್ತಿ ಮಾಡ್ಬೋರಾ? ಓಕೆ ಗ್ರೇಟ್. ಅಂಡ್ ಮೇರೆ ಇವ್ರಿಗೆ ಒಂಚೂರು ಉಪದ್ರ ಕೊಡ್ಪಾರಾ? ಇಲ್ಲ ಇಜ್ಜಿ ಇರು ಉಪದ್ರ ಕೊಡ್ಪಾರಾ? ಅಂತ ಓ ಅಂಜ ಆವಡಿ ಇರು ಓ ಸ್ಕೂಲ್ EMHS ಅಂದ 10th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್. ಓಕೆ ಯಾರು ಪಾಪ ಅದೇ? ಚೂರ್ ಪಾಪ ಅದೇ. ಓಕೆ पापा वारा वारा जोरा ಇದೇನು ಜೊತೆ ದಕ್ಕೋರಿ ಜೊತೆ. ಓಕೆ ನಮಸ್ತೆ. वारा ಮೇರ್ನ ಅಕ್ಕನ ಪದರ್ತದೆ स्नेह अक्का ಸುರೇಹ ಅಕ್ಕ. ಸ್ನೇಹ ಅಕ್ಕ ನಮಸ್ತೆ. ನಮಸ್ತೆ. ಇರ್ನ ಊರು ಅಲ್ಪ ಅಲೆಯೂರು ಅಲೆ ಊರೇ. ಓಕೆ ಈರು ದಾದೆ ಕಲ್ತೊಂದುಲ್ಲಾರ ಇಜಿಜಿ ಪಾರ್ಲರ್ ಅಂಡ್ ಸ್ಟಾಫ್ ಅದುಲ್ಲ ಅಂದ ಅವೇ ಪಾರ್ಲರ್. ಓಕೆ ಇರ್ನ ಮೇಕಪ್ ಪುರ ಮಲ್ಪೇರೆ ಮೇರೆ ಇನ್ನು ಯಾರೇ ಮಲ್ತಿನ ಒಂದು ಈ ಸೈಡ್ ಜಾಸ್ತಿ ಆತದ ಮಲ್ಲಿ ಅಂಚ ಶೋಕ್ ಆತಂದೆ ಎಡ್ಡೆ ಥ್ಯಾಂಕ್ ಯು. ಎಂಕ್ಲೆ ಪಾರ್ಲರ್ ಮೇಕಪ್ ಮಲ್ಪೇರೆ ಹಿಂದಿ ಹಿಂದಿ में बोलते हैं मेकअप ಇದು ಮೇಕಪ್ करते हैं ಓನ್ಲಿ ಗರ್ಲ್ಸ್ गर्ल्स ಮಾತ್ರ. ಓಕೆ ಸಾರಿ बॉयज ಬಾಬುಜಿ रहते ಆವಡ್. ಓಕೆ ಓಕೆ ಎಂಜಾಯ್ जेल पाटे ಕರೆಕ್ಟ್ ಬಳೆಲ್ಲ ಹಾಕ್ಬೇಕು, ನಾವು ಬಳೆಲ್ಲ ಹಾಕೊಂಡು ಹೋಗ್ಬೇಕಲ್ಲ ಅವಾಗ ಮಾಡ್ತಾರೆ. ಕರೆಕ್ಟ್. ಸೊ ಮೆರ್ನಟ್ ಏಂಚ ಅಂದ್ರೆ ಪಾರ್ಲರ್ ಬರ್ಪುಲ್ ಇಡೀ ದಿನ ಟಿಕ್ ಟಾಕ್ ಒಂದೊಂದು ಫುಲ್ ಓ ಟಿಕ್ ಟಾಕ್ ಅದೇ ಫುಲ್. ಓಕೆ ಓಕೆ ನಿಖಿಲ್ ಬಂಡ ಮೆರೆನ್ ಟಿಕ್ ಟಾಕ್ ನಿಖಿಲ್ ಮಲ್ಪನ ಅದೇ ಈಜಿ ಏನಂತೂ ದಾಲ್ಮನ್ ಆಜಾ. ಓಕೆ ಓಕೆ ಸೂಪರ್. ಅಂಡ್ ಆರೆ ಕೊರ್ಲೆ ಅಕ್ಕಗೆ. ಅಕ್ಕ ನಮಸ್ತೆ. ಏನ ಪುದರ್ ಪೂಜಾ. ಪೂಜಾ. ಓಕೆ ಮೇರ್ಲ ಪಾರ್ಲರ್ ಅಡೇನಾ? ಓಹೋ ಈ ಸೈಡ್ ಆರ್ ಮಾಡ್ತೀನಿ ಈ ಸೈಡ್ ಮೇರ್ ಮಾಡ್ತೀನಾ? ಓಕೆ ಈಜಿ ಅಂದ ಅಂದೆ. ಓಕೆ ಓಕೆ ಅಂಡ್ ಮೇರ್ನ ಟೆನ್ ಜೈರು ಗಮತ ಆವಡ ಆವಡ. ಓಕೆ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ನಂದಿನಿ ಕಡೆಯಿಂದ ಆಯ್ತಾ ನಿಮ್ಗೆ? ಸೂಪರ್ ಆಗಿ ಮಾತಾಡಿದ್ರಿ ನೀವು ಆಯ್ತಾ. ಅದು ಸ್ಟೋರಿ ಒಳ್ಳೇದಾಗಿದೆ, ಮತ್ತೆ ಪೂರಿ ಮಾಡಿದ್ದು ಒಳ್ಳೇದಾಗಿದೆ, ಸೂಪರ್ ಆಗಿದೆ ಆಯ್ತಾ. ಇನ್ ಯಾವಾಗ ಬರ್ತೀರಿ ನೀವು? संडे ಸಂಡೇ ಬರ್ತೀರಾ? ಓಕೆ ಸಂಡೇ ಬನ್ನಿ, ನಾನು ಕೂಡ ಇದ್ದೇನೆ ಫ್ರೀ ಆಯ್ತಾ. ಓಕೆ ಬಾಯ್ ಬಾಯ್. ನಂದಿನಿ ಸೈಡ್ ಒಂದು ಗಿಫ್ಟ್ ಉಂಡಿರೋದು. ಓಕೆ ಬಾರಿ ಖುಷಿ ಉಂಡಿರೋಣ ಪಾತಿರೋದು. ಅಂಡ್ ಇಂಜಿನಿಯರ್ ಬಾಕ್ಸಿಂಗ್ ಅದೇ ಒಂದು ಜಾಗ್ರತೆ ಚೂರು ಪಿರೋಬೇಕು. ಥ್ಯಾಂಕ್ ಯು ಸೋ ಮಚ್ ಇರ್ ಬತ್ತಿನಾಗ ನಾನೇ ಬರ್ಬರೀರಿ ನೆಕ್ಸ್ಟ್ ಸಂಡೇ ಬಲ್ಲೆ. ಬಟ್ ಇರೋದು ಬಾಜಾ ಅಂದಿದ್ದು ಬಲ್ ಅವೇ ಓಕೆ ನೀ ಹಾ ಒಂದು ಗಿಫ್ಟ್ ಇರೇಗ ನಂದಿನಿ ಸೈಡ್ ಇಡ್ದಾವೆ ಬಾರಿ ಖುಷಿ ನೀರ ಪಾತಿರ್ದು. ಓಕೆ ಚೇನ್ ಯಾಪ ಕೊಡ್ಪಾರೆ ಮಾರ್ಕೆಟ್ ಅಲ್ಲಿ. ಥ್ಯಾಂಕ್ ಯು ಮುಗಿಪೋಯ್ ನೀರು. ಓಕೆ 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 ಅವೇ ಒಂದು ಕೊರ್ನೆಗೆ ಥ್ಯಾಂಕ್ಸ್. ಓಕೆ ಬಾರಿ ಖುಷಿ ನಾನು ಏನ್ ಬರ್ಬರೀರಿ ಎಲ್ಲೆ ಬಲೆ ಅವೇ ಎಲ್ಲೆ ಬಲೆ ಅವೇ ನಾನು ಕಾಟೊಂದು ಅವೇ ಬಾಯ್ 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 ಬಾಯ್. ಓಕೆ ಸೊ ವೀಕ್ಷಕರು ಸೂಪರ್ ಆಗಿ ನಮ್ಮ ಮಕ್ಕಳು ಮಾತಾಡಿದ್ದಾರೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ವಲ್ಪ ಜಾಗ್ರತೆ ಪಟಾಕಿ ಎಲ್ಲ ಬಿಡುವಾಗ ಆಯ್ತಾ. ಓಕೆ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ. ಅಂಡ್ ಮತ್ತೊಂದು ಸತಿ ಹ್ಯಾಪಿ ದೀಪಾವಳಿ ನಿಮ್ಗೆ. ಓಕೆ ಅಂಡ್ ದೀಪಾವಳಿ ಸ್ವಲ್ಪ ಜಾಗ್ರತೆ ಪ್ರತಿಯೊಂದು ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಇರಿ ಪಟಾಕಿ ಬಿಡುವಾಗ. ಅಂಡ್ ಕೆಲವರು ಮಕ್ಕಳನ್ನ ಸಪರೇಟ್ ಆಗಿ ಬಿಟ್ಬಿಡ್ತಾರೆ, ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಸ್ವಲ್ಪ ಜಾಗ್ರತೆ ಈ ಒಂದು ವರ್ಷದ ದೀಪಾವಳಿ. ಅಂಡ್ ಎಲ್ಲರ ಮನೆಯಲ್ಲಿ ಇನ್ನಷ್ಟು ದೀಪ ಬೆಳಗ್ಲಿ. ಅಂಡ್ ಮತ್ತೊಂದ್ಸತಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ ಮಂಗಳೂರು.